ರಚಿಸಿಗಾಶ್ರಮವನ್ನು ನುತಿದ ಗೀತನ ನಿತ್ಯ ಒಂದು ದಿನ ಸಾವು ತಪ್ಪದು. ಪ್ರಾಜ್ಞರಾಡಿದಂತಹ ನುಡಿ ಎಷ್ಟು ಪ್ರಸ್ತುತ. ಪಾಂಡ್ಯ ದೇಶದ ಅವನೀಶ ನಾನು ಇಂದ್ರದ್ಯುಮ್ನ. ಹೇಗಿದ್ದವನು ಜೀವನದಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಮಾನವನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವಂತಹ ವಿಚ್ಛಿನ್ನವಾದಂತಹ ನಿರ್ಧಾರವನ್ನು ಹೊಂದಿದವನಾಗಿ ಅಖಂಡವಾದಂತಹ ಸೇನೆಯನ್ನು ಒಗ್ಗೂಡಿಸಿಕೊಂಡು ಚತುರಂಗ ಸೇವನೆಯ ಸಮೇತನಾಗಿ ಅಖಂಡ ಭೂಮಂಡಲದಲ್ಲಿ ದಿಗ್ವಿಜಯಾಕಾಂಕ್ಷಿಯಾಗಿ ಹೋದವನು ನಾನು. ದಿಗ್ವಿಜಯವನ್ನು ಮಾಡಿ ಸಕಲ ರಾಯರಿಂದಲೂ ಕಪ್ಪವನ್ನ ಸೂರೆಗೊಂಡು ಮತ್ತೆ ನನ್ನ ನಾಡಾದಂತಹ ಪಾಂಡ್ಯ ದೇಶದ ಕಡೆಗೆ ಸಾಗಿ ಅಂತಃಪುರವನ್ನು ಪ್ರವೇಶ ಮಾಡಿದೆ. ಎನ್ನ ರಸಿಯಾದಂತಹ ಚಂದ್ರಸೇನೆ ನಾನು ಚಕ್ರವರ್ತಿಯಾದುದರಿಂದ ಸಂತುಷ್ಟ ಮನೋಭಾವನೆಯನ್ನು ಹೊಂದಿದವಳಾಗುತ್ತಾಳೆ. ಹೀಗೆ ನಾನು ಗ್ರಹಿಸಿಕೊಂಡ್ರೆ ನನ್ನ ನಿರೀಕ್ಷೆಯೇ ಹುಸಿಯಾಗಿ ಹೋಯಿತಲ್ಲ. ಚಕ್ರವರ್ತಿಣಿಯಾದಂತಹ ಆಕೆ ಮಹದ ಆನಂದವನ್ನು ಪಡೆಯುತ್ತಾಳೆ ಅಂತ ನಾನು ಗ್ರಹಿಸಿದ್ರೆ ಅದೆಲ್ಲವೂ ಸುಮ್ಮನಾಗಿ ಹೋಯಿತು. ಕಣ್ಣೀರನ್ನ ಸುರಿಸುತ್ತಾ ನನ್ನನ್ನು ಆಲಂಗಿಸಿದಳು. ಮಹಾರಾಜ, ಚತುಸ್ಸಾಗರ ವಲಯಾಂತವಾದಂತಹ ಅಖಂಡವಾದಂತಹ ಭೂಮಂಡಲಕ್ಕೆ ನೀನು ದೊರೆಯಬಹುದು. ಆದರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ಯಾವ ರಾಜ್ಯ, ಕೋಶ, ಬೊಕ್ಕಸ, ಸಂಪತ್ತು, ಅಷ್ಟೈಶ್ವರ್ಯಗಳಿದ್ದರೇನು ಮಾನಸಿಕವಾದಂತಹ ನೆಮ್ಮದಿಯೊಂದು ವ್ಯಕ್ತಿಯಲ್ಲಿ ಇಲ್ಲ ಅಂತ ಆದ್ರೆ ಅವ ಜೀವಶ್ಚವ ಇದ್ದ ಹಾಗೆ. ಯಾವ ಸಂಪತ್ತಿದ್ದರೂ ಅದು ನಶ್ವರವಾದುದು. ನಮ್ಮ ಜೀವನದ ಉದ್ಧಾರ ಆಗಬೇಕು ಅಂತಾದರೆ ಸತ್ಸಂತಾನ ಪ್ರಾಪ್ತಿಯಾಗಬೇಕು. ಮದುವೆಯಾಗಿ ಸಂವತ್ಸರಗಳು ಅದೆಷ್ಟು ಕಳೆದು ಹೋಯಿತು ಮಹಾರಾಜ. ಆದರೂ ನಮ್ಮ ಸುಖದಾಂಪತ್ಯ ಜೀವನದ ಫಲಪ್ರದವಾಗಿ ಸತ್ಸಂತಾನಕ್ಕೆ ನಾವಿನ್ನೂ ಸಿದ್ಧರಾಗಲಿಲ್ಲವಲ್ಲ. ತಾಯಿಯಾಗುವಂತಹ ಮಹಾ ಆಶೆ ನನ್ನದಿನ್ನೂ ಕೈಗೂಡಲಿಲ್ಲವಲ್ಲ ಅಂತ ಕಣ್ಣೀರು ಇಟ್ಟು ಗೋಗರೆದರು. ಅರ್ಥವಾಯಿತು ನನಗದು. ಯಾವುದಿದ್ದರೆ ಏನು ಪ್ರಯೋಜನ ಹೇಳಿ? ನಾಳೆ ನಮ್ಮ ಉತ್ತರಾಧಿಕಾರಿಯಾಗಿ ತನ್ನ ಹೆಗಲ ಮೇಲೆ ತನ್ನ ಹೆಣವನ್ನು ಹೊರುವುದಕ್ಕೆ ಒಬ್ಬ ಸತ್ಸಂತಾನ ಇಲ್ಲ ಅಂತಾದ್ರೆ ನಾನು ಮಾಡಿದ್ದೆಲ್ಲವೂ ನೀರಿನ ಮೇಲಿಟ್ಟ ಹೋಮದ ಹಾಗೆ. ಧೈರ್ಯದ ಮಾತುಗಳನ್ನು ಅವಳಿಗೆ ಹೇಳಿದೆ ನಾನು. ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಸಂರಕ್ಷಿಸುವವನೊಬ್ಬನಿದ್ದಾನೆ. ತನ್ನ ಕಣ್ಣ ಕೊನೆಯ ಮೊನೆಯ ಅಂಚಿನ ನೋಟದಿಂದಲೇ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳ ಚಲನವಲನಗಳನ್ನು ತಿಳಿಯುವುದಕ್ಕೆ ಶಕ್ತನಾದಂತಹ ಭಗವಂತ. ಅವನೇ ಪಕ್ಷಿವಾಹನನಾದಂತಹ ಆ ಶ್ರೀಮನ್ನಾರಾಯಣ. ಸಕಲ ಇಷ್ಟಾರ್ಥವನ್ನು ಈಡೇರಿಸುವವನವನಾಗುತ್ತಾನೆ. ಆದುದರಿಂದಲೇ ಅವನನ್ನೇ ತಪಸ್ಸಿನಲ್ಲಿ ಮೆಚ್ಚಿಸಿಕೊಂಡು ನಾನು ಬರ್ತೇನೆ. ನಮ್ಮವರಾದಂತಹ ಮಾಂಡಲಿಕರಿಗೆ ರಾಜ್ಯದ ಸಕಲ ವ್ಯವಸ್ಥೆಯನ್ನು ಒಪ್ಪಿಸಿದೆ. ಧಾರಿಯಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಸತಿಯಿಂದ ಬೀಳ್ಕೊಂಡು ನಾನು ಬಂದುದು ಮಲಯಾಚಲದ ಕಡೆಗೆ. ಬಂದುದು ಮಾತ್ರವಲ್ಲ, ಪರ್ಣಕುಟೀರವೊಂದನ್ನು ನಿರ್ಮಾಣ ಮಾಡಿ ಆಯಿತು. ತಪಸ್ಸು ಎಂದಾದ ಮೇಲೆ ಅದಕ್ಕೆ ಅನುಗುಣವಾಗಿ ನಾವು ವ್ಯವಹರಿಸಬೇಕು. ಅದು ನಮ್ಮ ಧರ್ಮವಾಗುತ್ತದೆ. ಋಷಿ ಧರ್ಮವನ್ನು ನಾವು ಸ್ವೀಕರಿಸಿಕೊಳ್ಳಬೇಕಾಗುತ್ತದೆ. ಆದುದರಿಂದಲೇ ಅನ್ನ ಆಹಾರಾದಿಗಳನ್ನು ತೊರೆದು ಏಕೋಧ್ಯಾನನಾಗಿ ಏಕಚಿತ್ತದಿಂದ ಪಾಲನಾಕರ್ತೃವಾದಂತಹ ಶ್ರೀಮನ್ನಾರಾಯಣನ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ. ನೋಡೋಣ.
ನಿಂದಿರುವ ಮುನಿಯ ಸತ್ಕರಿಸದ ನೃಪನಿಂದ ಧ್ಯಾನಜು ಪರಪರಿಯದು ಲೋಕದಲ್ಲಿ ಕುಂಭ ಸಂಭವನೆಂಬ ಹಾಗೆ ಖ್ಯಾತಿಯನ್ನು ಪಡೆದವ ಈ ಅಗಸ್ತ್ಯ ಮಹರ್ಷಿ ಲೋಕ ಕಲ್ಯಾಣಾರ್ಥವಾಗಿ ಎಷ್ಟೋ ಸಮಯಗಳವರೆಗೆ ತಪಸ್ಸನ್ನು ಮಾಡಿ ಪುಣ್ಯಾರ್ಚನೆಯನ್ನು ಗಳಿಸಿಕೊಂಡವ ನಾನು. ದೇವಲೋಕದಲ್ಲಿರುವಂತಹ ಪ್ರೀತ ತ್ಯಾಗವನ್ನು ಮಾಡಿ ಈ ಭೂಲೋಕದ ಕಡೆ ಸಾಗಿ ಬಂದವ. ಅದೋ ಉತ್ತರದಿಂದ ದಕ್ಷಿಣದ ಕಡೆ ಬಂದೆ ಈ ಭೂಮಿಯ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು ಎಂಬ ಹಾಗೆಂದು ಇವತ್ತು ವಿಶೇಷವಾಗಿ ನಾನು ಬಂದಿರುವ ಕಾರಣ ಮತ್ತೇನೂ ಅಲ್ಲ. ನಮ್ಮ ಮಿತ್ರನಾಗಿರುವಂತಹ ಇಂದ್ರದ್ಯುಮ್ನ ಪಾಂಡ್ಯ ದೇಶದ ದೊರೆಯಾಗಿ ಬೆಳಗುತ್ತಾ ಇದ್ದಾನೆ. ಅವನ ರಾಜ್ಯಭಾರವನ್ನು ಅವನ ಕೀರ್ತಿಯನ್ನು ನೋಡಬೇಕು ಎಂಬ ಇಚ್ಛೆಯಿಂದಲಾಗಿ ನೇರವಾಗಿ ಪಾಂಡ್ಯ ದೇಶಕ್ಕೆ ಹೋದೆ. ಪಾಂಡ್ಯ ದೇಶಕ್ಕೆ ಹೋದರೆ ನಮ್ಮ ಮಿತ್ರ ಅಲ್ಲಿ ಇಲ್ಲ, ಹಿಮಾಲಯದ ತಪ್ಪಲನ್ನು ಸೇರಿದ್ದಾನೆ. ಹೀಗೆ ತಿಳಿದು ಬಂತು. ಹಾಗಿದ್ರೆ ತಡ ಮಾಡುವುದಲ್ಲ, ಆದಷ್ಟು ಬೇಗ ಅವನಿರುವೆಡೆ ಸಾಗಿ ಅವನ ಕುಶಲೋಪಾದಿಯನ್ನು ಕೇಳಬೇಕು. ಮುನೀಂದ್ರನಿಂದ ಭೂಪನುಡು ಮೌನಿತನಂದ ಭೂಪನುಡು ಓಹೋ ಏನಿದರಿಗೂ ತುಂಗಗಳು ಓಹೋ ಏನಿದರಿಗೂ ತುಂಗಗಳು ಶೋಣಿತ ಯಾವಾಗ ಪ್ರಾರಂಭಿಸಿದೆ ಶೋಣಿತ ಯಾವಾಗ ಪ್ರಾರಂಭಿಸಿದೆ ನಮ್ಮ ಸ್ಥಾನ ಒದಗಿ ಒಂದು ಕಾಲಕ್ಕೆ ನಾವು ಮಿತ್ರರಾಗಿದ್ದೆವು. ಆ ಮಿತ್ರತ್ವ ಸದಾಕಾಲ ಉಳಿಬೇಕು ಅನ್ನುವ ದೃಷ್ಟಿಯಿಂದ ನಿನ್ನನ್ನು ಕಾಣುವ ಹಂಬಲದಿಂದ ಎಷ್ಟು ದೂರದಿಂದ ಓಡೋಡಿ ಬಂದೆ. ನಿನ್ನ ಪುರವನ್ನು ಸೇರಿದರೆ ನೀನು ಅಲ್ಲಿರಲಿಲ್ಲ, ನೀನು ಕಾಡನ್ನು ಸೇರಿದ್ದಿ ಎಂಬ ವಾರ್ತೆ ತಿಳಿದು ಬಂತು. ಅದಕ್ಕೆ ಬೇಕಾಗಿ ನೇರವಾಗಿ ಕಾಡನ್ನು ಸೇರಿದೆ. ಅಯ್ಯ ಓ ಭೂಮಿ ಪಾಲಕ, ನಿನ್ನ ಮಿತ್ರ ಅಗಸ್ತ್ಯ ಮಹರ್ಷಿ ಬಂದವರಿದ್ದಾನೆ. ಕಣತೆರೆದು ನೋಡು. ಯಾಕೆ ಮೌನವಾಗಿ ನನ್ನನ್ನು ಕಂಡು ಕಾಣದವರಂತೆ ಸುಮ್ಮನೆ ಇದೆಯಲ್ಲ? ಯಾಕಯ್ಯ ಮಾತನಾಡ್ತಾ ಇಲ್ಲ? ಯಾಕೆ ಮಾತನಾಡ್ತಾ ಇಲ್ಲ? ಅಯ್ಯ ಹರಿ ಇರು ತಿರಲು ಗರ್ಜಿಸಿ ಮುನಿಪ ಅಗಜ ಮುಸುರಿದ ತೆರದಿಂದ ಕರುವು ಹೆಚ್ಚಿದ ಹೆಚ್ಚ
ನನ್ನ ಕಡೆ ತಿರಸ್ಕಾರ ದೃಷ್ಟಿಯನ್ನು ಬೀರ್ತಾ ಇದೆಯಾ? ಏ ಮತ ಮುಕ್ಕನೆ, ಏನೋ ನಿನ್ನ ತಲೆ ಗಡರಿ ಹೋಯಿತು. ಅಗಸ್ತ್ಯನ ಮಹರ್ಷಿ ಇಷ್ಟು ಹೊತ್ತಿನ ಮಾತನಾಡಿಸಿದೆ. ನಮ್ಮ ಕಡೆ ತಿರಸ್ಕಾರ ದೃಷ್ಟಿಯನ್ನು ಬೀರ್ತಾ ಇದೆಯನ್ನಾಗಿದ್ರೆ ನಿನ್ನ ಕೊನೆ ಘಟನೆಯ ಮಾತ, ನಿನ್ನ ಪದವನ್ನು ಹೇಗೆ ನಿಲ್ಲಿಸಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದಕ್ಕೆ ನೀನು ಧರಿಸಿಯಲ್ಲೇ ತಪ್ಪಾಯಿತು ಮುನಿಕುಲ ರನ್ನ ಅಗತ್ಯನೇ ತಪ್ಪಾಯಿತು ತಪ್ಪಾಯಿತು ಮುನಿಕುಲ ರನ್ನ ಅಗತ್ಯನೇ ಅಲ್ಪದ ಅಪರಾಧ ಅಲ್ಪದ ಅಪರಾಧ ನಿನಗಿದು ಒಪ್ಪಿ ಮನ್ನಿಸಿ ಸಲಗೈ ಗುಣ ಸಿಂಧು ಒಪ್ಪಿ ಮನ್ನಿಸಿ ಸಲಗೈ ಗುಣ ಸಿಂಧು ತಪ್ಪಾಯಿತು ತಪ್ಪಾಯಿತು ಮುನಿಕುಲರನ್ನ ಅಗತ್ಯನೇ ಸ್ವಾಮಿ, ಕೋಪಿಷ್ಠರಾದರ ತಾವುಗಳು ಸಿಟ್ಟಿನಿಂದ ಶಾಪವನ್ನು ಕಟ್ಟಿರೇ ಸ್ವಾಮಿ, ಮದಗಜವಾಗಿ ಹೋಗು ಎಂಬುದಾಗಿ. ಸ್ವಾಮಿ, ನೀವು ಬರ್ತೀರಿ ಎನ್ನುವಂತಹ ನಿರೀಕ್ಷೆಯಲ್ಲಿ ನನಗಿರಲಿಲ್ಲ. ನನ್ನ ತಿದ್ದದ್ದು ಅವಿಚ್ಛಿನ್ನವಾದಂತಹ ಗುರಿ ಒಂದೇ, ಅದು ಆ ಪರಮ ಚರಮ ಲಕ್ಷ್ಯದ ಕಡೆಗೆ ನಾನು ಲಕ್ಷ್ಯವನ್ನಿರಿಸಿಕೊಂಡವನು ಸ್ವಾಮಿ. ಆ ಪಾಲನಾ ಕರ್ತೃವಾದಂತಹ ಶ್ರೀಮನ್ನಾರಾಯಣನನ್ನು ಮೆಚ್ಚಿಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಸದುದ್ದೇಶ ನನ್ನ ಒಡಲಿನಲ್ಲಿ ಇದ್ದುದೇ ವಿನಃ ಈ ಪ್ರಪಂಚದಲ್ಲಿ ನಡೆಯುವಂತಹ ಲೌಕಿಕವಾದಂತಹ ವ್ಯವಹಾರಗಳ ಗೊಡವೆಗೆ ನನ್ನ ಮನ ಒಗ್ಗೂಡಿರಲಿಲ್ಲ ಸ್ವಾಮಿ. ಆತ್ಮವನ್ನು ಪರಮಾತ್ಮನಲ್ಲಿ ಅನುಸಂಧಾನಗೊಳಿಸಿಕೊಂಡು ಆತನನ್ನೇ ಏಕೋ ಧ್ಯಾನದಿಂದ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುವಾಗ ನೀವು ಬಂದುದು ನನಗೆ ಅರಿವಿಗೆ ಬಾರದೇ ಹೋಯಿತು ತಾಯಿ. ಅಪರಾಧ ಹೌದು ತಂದೆ, ಅದು ಅಪರಾಧಬಹುದು. ತಪಸ್ಸಿನಲ್ಲೇ ಇದ್ರೂ ಆ ಕ್ಷಣದಲ್ಲಿ ಸನಿಹಕ್ಕೆ ಬಂದವನಿಗೆ ಬೇಕಾಗಿ ಅತಿಥಿ ಸತ್ಕಾರವನ್ನು ಮಾಡಬೇಕಾದದ್ದು ಗೃಹಸ್ಥನಾಗಿ ನನ್ನ ಧರ್ಮವಾಗಿರಬೇಕಾಗಿತ್ತು. ಅದರಿಂದ ನಾನು ವಂಚಿತನಾಗಿ ಹೋದೆ. ಆದರೆ ನೀವು ತಿಳಿದವರು, ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಎನ್ನುವುದನ್ನು ಅರ್ಥೈಸಿಕೊಳ್ಳದೆ ಕೇವಲ ಸಿಟ್ಟನ್ನೇ ಭರಿಸಿಕೊಂಡು ಶಾಪವನ್ನು ಕೊಟ್ಟಿರೆ, ಅದು ಮದಗಜವಾಗಿ. ಪ್ರಭೋ, ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ನಮಃ. ನಾನು ಮಾಡಿದಂತಹ ಸರ್ವ ಅಪರಾಧವನ್ನು ಮನ್ನಿಸಬೇಕು. ಈ ಕಂದನನ್ನ, ಈ ಮಗುವನ್ನ ನಿಮ್ಮ ಮುಕ್ತ ಮಗುವನ್ನಂತೆ ಉತ್ತರಿಸಬೇಕು ತಂದೆ. ನೀವು ಬಿಟ್ಟರೆ ನನಗೆ ಯಾರಿದ್ದಾರೆ ಭಗವಂತ?
ತಿಮ್ಮ ಹೇಳಿ. ಮುಂದಕ್ಕೆ ಸಹಸ್ರ ಕಾಲ ವರುಷಗಳು ಕಳೆದ ಕಾಲದಂತಿಕೆ ಮುಂದಕ್ಕೆ ಸಹಸ್ರ ಕಾಲ ವರುಷಗಳು ಕಳೆದ ಕಾಲದಂತಿಕೆಗೆ ಆ ಕಾಲಕ್ಕೆ ಸಹಸ್ರ ಮುಖರಾಯುಧನು ನಿನ್ನೆಡೆಗೆ ಅವನೇ ಬರ್ತಾನೆ. ಹೊಂದಿದ ಸಹಸ್ರ ವರುಷವು ಕಷ್ಟಪಡಿಸಿ ನಿನಗಂಧ ಭಯವನ್ನೀಯುವನು ಕಷ್ಟವನು ಪಡೆಗೆ ನಿನಗಂಧ ಭಯವನ್ನೀಯುವನು ಹಿಂದೆ ಸಾಗತ್ರದಿ ಜಪಗೈಯೆನ್ನುವರು ಹಿಂದೆ ಸಾಗತ್ರದಿ ಜಪಗೈದೆ ಬಂದು ಒಯ್ಯುವ ಸಹಸ್ರ ಪ್ರಣೀಯವ ಬಳಿಗಾಗಿ ಹಿಂದಿನ ಸಹಸ್ರ ನೃಪರಿಂ ಕೀರ್ತಿ ಪಡೆವೆ ತಿಟವೋ ಹಿಂದಿನ ಸಹಸ್ರ ದಿಬರಿಯು ಕೀರ್ತಿ ಪಡೆವೆ ತಿಟ ತೆರಳಿದ ಸಂಶಯವಿಲ್ಲದ ಗೆಲ್ಲನ ಮುಂದಕ್ಕೆ ಸಹಸ್ರ ಕಾಲ ವರುಷಗಳು ಕಳೆದ ಮೇಲೆ ಆ ಕಾಲಕ್ಕೆ ನೃಪತಿ 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 ಮಹಾರಾಜ ಮಹರ್ಷಿ, ನಿನ್ನನ್ನು ಕಾಣಬೇಕು ಎನ್ನುವ ಹಂಬಲದಿಂದ ಬಹಳಷ್ಟು ದೂರದಿಂದ ಬಂದವನ. ನೀನು ಸಮಾಧಿ ಸ್ಥಿತಿಯಲ್ಲಿದ್ದೇ ಇರುವ ಕಾರಣ ಅದನ್ನು ಯೋಚನೆ ಮಾಡುವಷ್ಟು ವ್ಯವಧಾನವೂ ನನ್ನಲ್ಲಿರಲಿಲ್ಲ. ನಿನ್ನ ಸ್ಥಿತಿಯನ್ನು ಕಂಡು ನನ್ನನ್ನು ಸತ್ಕರಿಸದೇ ಇರುವ ಪರಿಯನ್ನು ಕಂಡು ಪಕ್ಕನೇ ನಾನು ಕೋಪಿಷ್ಠನಾದೆ, ಸಿಟ್ಟಿನಿಂದ ಶಪಿಸಿದೆ. ಹಾಗೆಂದು ಕೊಟ್ಟ ಶಾಪವನ್ನು ಹಿಂಪಡೆಯುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀನು ಗಜವಾಗಿರಲೇಬೇಕು. ನಾನು ಮದಗಜವಾಗಬೇಕೆ ಸ್ವಾಮಿ? ಬೇಡಿನಲ್ಲಿ ಸಾವಿರ ಸಾವಿರ ವರ್ಷಗಳ ಕಾಲ ನೀನು ಸಂಚರಿಸಲೇಬೇಕು. ಯಾವ ತಪ್ಪನ್ನು ಮಾಡದೇ ಇರುವಂತಹ ನನಗೆ ಈ ಶಿಕ್ಷೆ ಸ್ವಾಮಿ, ಈ ಶಿಕ್ಷೆಯಿಂದ ಒಂದು ಮುಕ್ತಿ ಇಲ್ಲವೇ ತಂದೆ? ಅದಕ್ಕೊಂದು ವಿಮಾರ್ಜನೆ ಬಂತು. ಅಹೋ, ಸಾವಿರಾರು ವರ್ಷಗಳ ಕಾಲ ನೀನು ಪ್ರಪಂಚದಲ್ಲಿ ಕಾಡಿನಲ್ಲಿ ಅಡ್ಡಾಡುತ್ತಾ ಇರುವ ಕಾಲಕ್ಕೆ ನಿನ್ನ ಪಾಲಿಗೆ ದೇವನ ಕಾರುಣ್ಯವಾಗುತ್ತದೆ. ಮಹಾವಿಷ್ಣುವೇ ಬಂದು ನಿನ್ನನ್ನು ಹರಸ್ತಾನೆ, ನಿನ್ನ ಶಾಪವನ್ನು ಮುಕ್ತಗೊಳಿಸ್ತಾನೆ. ಮತ್ತೆ ನೀನು ಹಲವಾರು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡುತ್ತಾ ಮಕ್ಕಳಿಗೆ ತಂದೆಯಾಗಿ ಮಡದಿಗೆ ಗಂಡನಾಗಿ ಸಾವಿರ ವರ್ಷಗಳ ಕಾಲ ನೀನು ಆಳ್ತೀಯ. ಮಹರ್ಷಿ, ವಿಧಿ ಎನ್ನುವುದಿದ್ವಿ. ಆದುದರಿಂದಲೇ ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ವಿಧಾತ. ಅವ ಹಣೆಯಲ್ಲಿ ಏನು ಬರೆದಿದ್ದಾನೋ ಅದನ್ನು ತಿದ್ದುವುದಕ್ಕೆ ನಾವು ಯಾರೂ ಅಲ್ಲ. ಹಾಗಿದ್ರೆ ನಿಮ್ಮ ಶಾಪದ ಅನ್ವಯವಾಗಿ ನಾನು ಮದಗಜವಾಗಬೇಕು. ನನಗೆ ಮೋಕ್ಷವನ್ನೀಯುವುದಕ್ಕೆ ಪಾಲರಾಕರ್ತೃವೇ ಬರ್ತಾನೆ ಸ್ವಾಮಿ. ಈ ಕ್ಷಣದಿಂದಲೇ ನಾನು ಮದಗಜವಾಗ್ತೇನೆ.
ಪ್ರತಿನಾದನವೇ ತುಪ್ಪದೆಗಳದೆ ಇರದೆ ಯೋಗ ಪ್ರೇಮಗಳ ಎದಗದೆ ಬಳಿಕೊಳ್ಳೆ ಮೇಲಿರುವಂತಹ ಲೋಕಗಳ ಕುರಿತಾಗಿ ನಾವು ಆಡುವುದಿದ್ರೆ ಮೇಲಿರುವ ಲೋಕದಲ್ಲಿ ಹಲವು ರೀತಿಯ ವಿಭಿನ್ನತೆಗಳು, ಹಾಗೆ ಮೇಲಿರುವ ವರ್ಗದಲ್ಲಿ ಹಲವು ರೀತಿಯ ಪ್ರಭೇದಗಳು. ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡ ಗಂಧರ್ವರು. ಅದರಲ್ಲಿ ಕೊನೆಯ ವರ್ಗ ನಮ್ಮದ್ದು ಗಂಧರ್ವ ಲೋಕದವರು. ಗಂಧರ್ವರಿಗೆಲ್ಲರಿಗೂ ಅಧಿಪತಿಯಾಗಿ ಗಂಧರ್ವ. ವರ್ತಮಾನ ಕಾಲದಲ್ಲಿ ಗಂಧರ್ವ ಲೋಕದಲ್ಲಿ ಗಂಧರ್ವರ ಅಧಿಪತಿಯಾಗಿ ಮೆರೀತಾ ಇದ್ದೇನೆ. ಯಾಕೆ ಹೇಳಿದೆ ಇದನ್ನು? ಅಧಿಪತಿ ಅಂತ ಹೇಳಬೇಕಾಗ್ತದೆ, ಇಲ್ಲದಿದ್ದರೆ ನಮ್ಮಲ್ಲಿ ಕೆಲವು ಮಂದಿ ಇದ್ದಾರೆ. ನಾನು ಗಂಧರ್ವ, ಇನ್ನೊಬ್ಬ ಗಂಧರ್ವ, ಮತ್ತೊಬ್ಬ ಗಂಧರ್ವ, ಮತ್ತೊಬ್ಬ ಗಂಧರ್ವ. ನಾಳೆ ಎಲ್ಲರೂ ಇದನ್ನೇ ಹೇಳಿದರೆ ಅದಕ್ಕಾಗಿಯೇ ಗಂಧರ್ವ ನಿತ್ಯದ ಒಂದು ಪದ್ಧತಿ ಉಂಟು. ಸುರಪಾಲನ ಸುಧರ್ಮ ಸಭೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ತದನಂತರದಲ್ಲಿ ನಮ್ಮ ಲೋಕವನ್ನು ಸೇರಿಕೊಂಡು ಒಟ್ಟೋಲಗವನ್ನು ಕೊಡುವುದು ನಿತ್ಯದ ಪದ್ಧತಿ. ಎಂದಿನಂತೆ ಬಂದು ಸುರುಚಿರಾಸನವನ್ನು ಏರಿದೆ. ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಬೇಕು ಎಂಬುದಾಗಿ. ಆ ಕಡೆ ನೋಡಿದರೆ ಓಯ್ ಅವರೇನು ಬರಲಿಲ್ಲ. ಆಸನ ಬರಿದಾಗಿ ಉಂಟಲ್ಲ ಒಂದು. ಯಾರೋ ಈ ಸಭೆಗೆ ಪ್ರತಿನಿತ್ಯವೂ ಬರಬೇಕಾದವರು ಬರಲಿಲ್ಲ ಮಾತ್ರ ಅಲ್ಲ, ನಮಗೆ ಅವಶ್ಯಕತೆ ಇರುವವರು ಯಾರೋ ಬರಲಿಲ್ಲ ಎನ್ನುವುದು ಸತ್ಯ ತಾನೇ. ಯಾಕೆ ಹೀಗಾಯಿತು? ಬರ್ತಾ ಇದ್ದಾರ? ಬನ್ನಿ 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 ಬನ್ನಿ. ಕುಂಭಭುಜರಾಗಿದ್ದ ಸತಿಯರು ಸಂಭ್ರಮದಿ ಬಂದು ತಾವೆರಗಲು ನುಡಿದ ಇದರಲ್ಲಿ ವಂದಿಸಿಕೊಂಡಿದ್ದೇವೆ. ಅಯ್ಯೋ ಎಂತದೇ
ಅಲ್ಲ, ಎಂತಹ ಒಂದು ನಿರೀಕ್ಷೆ ಇತ್ತು ನನಗೆ. ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ. ಸಭೆಯಲ್ಲಿ ನಮ್ಮವರು ಅಂತ ಎಷ್ಟೇ ಮಂದಿ ಇರಲಿ, ಆ ಸಭಾ ಕಾರ್ಯಕ್ರಮದಲ್ಲಿ ಇದೀರಿನ ಸಾಲಿನಲ್ಲಿ ನಿಮ್ಮಂಥವರು ಇಲ್ಲದಿದ್ರೆ ಆ ಸಭೆ ವ್ಯರ್ಥ ಹೀಗೆ ಭಾವಿಸಿದವ ನಾನು. ಅಂಥದ್ರಲ್ಲಿ ಯಾವತ್ತು ಸಮಯಕ್ಕೆ ಸರಿಯಾಗಿ ನೀವು ಬರುವವರು. ಇವತ್ತ ನಿರೀಕ್ಷೆ ಇತ್ತು. ಆದರೆ ನೋಡೋಣ ನಮ್ಮ ಸಭೆ ಹೇಗುಂಟು. ಹೀಗೆ ನೋಡಿದಾಗ ಯಾಕೆ ಅಲ್ಲಿಂದ ನೋಡಿದರೆ ಕಾಣುವುದಿಲ್ಲ, ಸ್ವಲ್ಪ ಮುಂದೆ ಬರಬೇಕು, ಆಗ ಗೊತ್ತಾಗ್ತದೆ ಇದಿರಿನ ಸಾಲಿನಲ್ಲಿ ಯಾರಿದ್ದಾರೆ ಬರಿದಾಗಿತ್ತು. ಹಾಗಿದ್ರೆ ನನ್ನ ಮೋಹದ ರಸಿಯರು ಇಲ್ಲಿಗೆ ಬರಲಿಲ್ಲ ಎನ್ನುವುದು ಗೊತ್ತಾಯಿತು. ಸರಿ, ಅದರ ಜೊತೆಗೆ ಕಾರ್ಯ ಕಾರಣ ಅವಿನಾದ್ವೈತವಾದಂತಹ ಸಂಬಂಧವುಳ್ಳದ್ದು. ಏನೋ ಒಂದು ಕಾರ್ಯವೋ ಅದರ ಹಿಂದೆ ಕಾರಣವೋ ಇಲ್ಲದೆ ಹೀಗಾಗ್ಲಿಕ್ಕಿಲ್ಲ. ನನ್ನಷ್ಟಕ್ಕೆ ನಾನು ತರ್ಕಿಸಿಕೊಂಡೆ. ಸರಿ, ವಂದಿಸಿದ ನಿಮ್ಮನ್ನು ಕಾಣುವಾಗ ಎಂಥದ್ದೇ ಇದು. ಛೇ, ನೋಡುವ, ಇದೊಂದು ಮುಖವ. ಮತ್ತೆ ಇದೊಂದು ಮುಖವ ಅಂತ ಹೇಳಿದ್ರೆ ಮತ್ತೆ ಇದು ಮುಸುಡು. ಈಗ ನಿಮಗೆ ಮುಸುಡಾದದ್ದಲ್ಲ? ಈಗ ಆದದ್ದು. ಮುಖವೇ ಆಗಿತ್ತದು, ಆದ್ರೆ ಈಗ ಹಾಗಲ್ಲ. ಏನಾಯಿತು? ಹೇಗೆ ಇದ್ದವಳು ನೀನು ಹೇಗಾದೆ ಹಾಗುಂಟು ವ್ಯವಸ್ಥೆ. ಹೌದಾ? ಮತ್ತೆ ವ್ಯವಸ್ಥೆ ಇದ್ರೆ ಈಗ ಆಗ್ತದಲ್ಲ. ವ್ಯವಸ್ಥೆ ಹೆಚ್ಚಾದ್ರೂ ಆಗಾಗುತ್ತದೆ. ಈ ವ್ಯವಸ್ಥೆ ಹೆಚ್ಚಾದ್ರೂ ಮುಖ ಹೀಗೆಲ್ಲ ಬಾಡಿ ಹೋಗುದಲ್ವಾ? ಅದು ಹಾಗೆ. ಸರಿ, ನಿನ್ನ ಮುಖ ಹಾಗೆ ಆದ್ರೆ ನೋಡುವ ನಿನ್ನ ಮುಖ. ಛೇ, ಮೊನ್ನೆ ಒಂದು ಇಷ್ಟು ಎತ್ತರ ಆದ್ರೂ ಇದ್ರು. ಈಗ ಬಹುಶಃ ಮುಖ ಸಣ್ಣದಾದ್ದು ಮಾತ್ರ ಅಲ್ಲ, ಇವಳೇ ಸಣ್ಣದಾಗಿದ್ದಾಳಲ್ಲ. ವಿಚಿತ್ರ ಅಂತ. ಯಾಕೆ? ಪೌರ್ಣಮಿಯ ದಿನದ ಪೂರ್ಣ ಚಂದ್ರನ ಕಲೆಯಿಂದ ಶೋಭಿಸುತ್ತಿದ್ದಂತಹ ನಿನ್ನ ಆ ವತನ ಇಂದು ಮ್ಲಾನ ವತನವಾಗಿ ಹೋಗಿದೆ. ನೆಲನೋಟಗಳಾಗಿದ್ದೆ ನೇರವಾಗಿ ದಿಟ್ಟಿಸಿ ನನ್ನನ್ನು ನೋಡ್ತಾ ಇಲ್ಲ. ನಾನಾಡುವಂಥ ವಚನವನ್ನು ಏಕಚಿತ್ತದಿಂದ ನೀ ಆಲಿಸಿರವಳಲ್ಲ ಎನ್ನುವುದನ್ನು ಗಮನಿಸಿದ್ದೇನೆ. ನೋಡುವ, ಛೇ, ಇವಳ ಉಡುಗೆ ನೋಡುವಾಗ ಗೊತ್ತಾಗ್ತದೆ ಇವಳಿಗೆ ಇವತ್ತು ಏನು ಸಮಾಧಾನ ಇಲ್ಲ ಅಂತ. ಇಲ್ಲದಿದ್ದರೆ ಯಾವಾಗಲೂ ನೀನು ಮಾಡುವ ಶೃಂಗಾರ ಈಗ ಯಾರತ್ತೋ ಒಂದು ಒತ್ತಾಯಕ್ಕೆ ಮಣಿದು ವರ್ಷ ಇವಳಂತೆ ಕೆಲಸ ಆಗಿರಬೇಕು ಅಲ್ಲ, ಬರಬೇಕು ನೀನು ಅಂತ ಬಂದವಳ ಹಾಗೆ ನೀನು ಕಾಣ್ತಾ ಇದ್ದಿ. ಒಟ್ಟಂದದಲ್ಲಿ ಹೇಳುವುದಿದ್ರೆ ರಾಹು ಸೋಕಿದ ಚಂದ್ರನಂದದಿ ಮೋಹದ ರಸಿಯರಾದ ನಿಮ್ಮ ಆನನವು ಕಂದಿದೆ ಕುಂದಿದೆ ಎನ್ನುವುದನ್ನು ನನ್ನಷ್ಟಕ್ಕೆ ತರ್ಕಿಸಿಕೊಂಡು ಹೀಗಾಗಬೇಕು ಅಂತ ಇದ್ರೆ ಒಂದು ಬಲವಾದ ಕಾರಣ ಇರಬೇಕಲ್ಲ. ಗಂಧರ್ವ ಲೋಕದಲ್ಲಿ ನಿಮಗೆ ಏನಾದರೂ ಕೊರತೆಯಾಯಿತಾ? ಅಲ್ಲ, ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಬೇಸರವಾಯಿತಾ? ಅಥವಾ ಗಂಧರ್ವ ಲೋಕದಲ್ಲಿ ಇರುವಂತಹ ಉಳಿದವರಿಂದ ಏನಾದರೂ ನಿಮ್ಮ ಮನಕ್ಕೆ ನೋವಾಗುವಂತಹ ಘಟನೆ ಸಂಭವಿಸಿತಾ? ಏನಿದ್ದರೂ ನಿಮ್ಮ ಪತಿ ನಾನಿದ್ದೇನೆ, ನನ್ನಲ್ಲಿ ಹೇಳಿಕೊಳ್ಳುವುದಲ್ಲ. ಗಂಧರ್ವಪತಿ ಕೇಳಿಂದೆಂಬ ಭಿನ್ನಪವ ಎಂಬ ಭಿನ್ನಪವ
ನಿಮ್ಮ ಭಿನ್ನಪವಾರಿ ಕೊಳ್ಳದಿರು ಕೋಪವಯಲೆ ದೇವ ದೇವ ಈಗ ನನಗೂ ಸಂತೋಷ ಆಯ್ತು ಸ್ವಲ್ಪ. ಯಾಕೆ ಸ್ವಾಮಿ? ಯಾಕೆಂದ್ರೆ ನಿನ್ನ ಮುಖದಲ್ಲಿದ್ದ ಭಾವನೆಗೂ ನೀನು ವರ್ತಿಸಿದ ವರ್ತನೆಗೂ ಬಹಳ ವ್ಯತ್ಯಾಸ ಉಂಟು. ಹೌದೇ? ಆಹಾ ಸ್ವಾಮಿ, ನಾವು ಇಲ್ಲಿ ಬಂದದಕ್ಕೊಂದು ಕಾರಣ ಉಂಟು. ಬಲವಾದ ಕಾರಣ ಇರಬೇಕು. ಹೌದು, ಇಲ್ಲದ ಕಾರಣ ಇಲ್ಲದೆ ನೀವೆಲ್ಲ ಬರುವವರು. ಹೌದು ಹೌದು ಸ್ವಾಮಿ. ಆಹಾ ಸ್ವಾಮಿ, ಏನು ನಾವು ಎಲ್ಲರೂ ಒಂದಾಗಿ ಬರಬೇಕಾದ್ರೆ ನಗು ನಗುತ್ತಾ ಬರುವವರು. ಹೌದು, ಯಾವಾಗಲೂ ನಗುತ್ತಾ ಬರ್ತೀರಿ. ಹೌದು, ಆದರೆ ಇಂದು ಬಾಡಿದ ಮುಖದಿಂದ ಬಂದಿದ್ದೇವೆ ಸ್ವಾಮಿ. ಬಾಡಿ ಬಸವಳಿದಿದ್ದೀರಿ ಇವತ್ತು. ಹೌದು. ಯಾಕೆ? ಆದರೆ ಸ್ವಾಮಿ, ಏನು? ಇದು ಮುಖ ಬಾಡಿದ್ದಲ್ಲ, ಮತ್ತೆ ಬಾಡಿಸಿಕೊಂಡದ್ದು. ಹಾಗಿದ್ರೆ ಸಮಸ್ಯೆ ಸ್ವಲ್ಪ ಜಟಿಲ ಉಂಟು. ಯಾಕೆ ಗೊತ್ತಾ? ನಿತ್ಯ ಬಂದವನನ್ನಾದ್ರೆ ಎಬ್ಬಿಸುವುದಕ್ಕೆ ಸುಲಭ. ನಿತ್ಯ ಬಂದವನ ಹಾಗೆ ನಟನೆ ಮಾಡಿದವನನ್ನು ಎಬ್ಬಿಸುವುದಕ್ಕಾಗುದಿಲ್ಲ. ಈಗ ಇದು ಬಾಡಿದ್ದೇ ಹೌದು ಅಂತಾದ್ರೆ ಸರಿ ಮಾಡಬಹುದಿತ್ತು. ಇದು ಬಾಡಿಸಿಕೊಂಡದ್ದು ಅಂತಾದ್ರೆ ಸ್ವಲ್ಪ ಸಮಸ್ಯೆ ಜಟಿಲ ಉಂಟು ಅಂತಾಯ್ತು. ಹೌದು, ಸರಿ. ಸ್ವಾಮಿ, ಏನು? ನಾವು ನೇರವಾಗಿ ನಗು ನಗುತ್ತಾ ಬರುತ್ತಿದ್ರೆ ಈ ಪ್ರಶ್ನೆ ನೀವು ಕೇಳಿಸ್ತಾ ಇರಲಿಲ್ಲ. ಆದ್ರೆ ಈಗ ಕಾರಣ ಏನು ಎಂದು ಕೇಳಿದ್ದೀರಿ. ಕಾರಣ ಉಂಟು ಸ್ವಾಮಿ. ಏನು? ಈ ಗಂಧರ್ವ ಲೋಕದಲ್ಲಿ ಇದ್ದು ಇದ್ದು ನಮಗೇಕೋ ಬೇಸರ ಸ್ವಾಮಿ. ಹಾಗಂತ ಗಂಧರ್ವ ಲೋಕದಲ್ಲಿ ನಮಗೆ ಯಾವುದಕ್ಕೂ ಕೊರತೆ ಇಲ್ಲ. ಉಣ್ಣುವುದಕ್ಕಾಗಲಿ ತಿನ್ನುವುದಕ್ಕಾಗಲಿ ಗಾಯನ ನರ್ತನ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ಆಗ್ತಾ ಇರ್ತದೆ. ಹೌದು. ಆದ್ರೆ ನಮಗೆ ಬದಲಾವಣೆ ಬೇಕು ಸ್ವಾಮಿ. ಅಲ್ಲ, ನಾನು ಆಲೋಚನೆ ಮಾಡುವುದು, ಪಾಪ ಭೂಲೋಕದಲ್ಲಿದ್ದ ಸಾಮಾನ್ಯ ಮನುಷ್ಯರು ಅಂತಾದ್ರೆ ಅಯ್ಯೋ ನಾವು ಒಮ್ಮೆ ಸತ್ತಾದ್ರೂ ಒಮ್ಮೆ ಗಂಧರ್ವ ಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತಿದ್ರೆ ಸಾಕು ಅಂತ ಅಪೇಕ್ಷೆ ಪಡ್ತಾರೆ. ನೀವು ಹಾಗಲ್ಲ, ಇಲ್ಲಿದ್ದವರಿಗೆ ಇದು ಸಾಕಾಗಿದೆ ಅಂತಾದ್ರೆ ಮತ್ತೊಂದು ಮಾತು ಹೇಳಿ, ನಗು ನಗುತ್ತಾ ನಾವು ಬಂದ್ರೆ ಏನಾಯ್ತು ನಿಮಗೆ ಅಂತ ನೀವು ಕೇಳ್ತಾ ಇದ್ದೀರಂತ. ಅದೊಂದು ಮಾತು ಉಂಟು ಭೂಲೋಕದಲ್ಲಿ, ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಿದ್ರೆ, ಈ ಹಲ್ಲು ಮುಂದೆ ಇದ್ದವನ ಮನಸ್ಸಿನ ನೋವು ಏನು ಅಂತ ಯಾರಿಗೆ ಅರ್ಥ ಆಗುದಿಲ್ಲ, ಹೊಟ್ಟೆ ದೊಡ್ಡದಿದ್ದವನ ಹಸಿವು ಯಾರಿಗೂ ಗೊತ್ತಾಗುವುದಿಲ್ಲ ಅಂತೆ. ಯಾಕೆ ಹಲ್ಲು ಮುಂದಿದ್ದವನ ನೋವು ಗೊತ್ತಾಗುದಿಲ್ಲ? ಅವ ಯಾವಾಗಲೂ ನಗ್ತಾ ಇರ್ತಾನೆ ಅಂತ ಭಾವಿಸಬೇಕು ಯಾರಾದ್ರೂ. ಹಸಿವೆ ಹೊಟ್ಟೆ ದೊಡ್ಡದಿದ್ರೆ ಇವನಿಗೆ ಹೊಟ್ಟೆ ತುಂಬಿದೆ ಅಂತ ಭಾವಿಸಲಿ. ಹಾಗೆ ಆದ ಕಾರಣ ಈ ರೀತಿಯಾಗಿ ಬಂದಿದ್ದೀರಿ. ಹೌದು ಸ್ವಾಮಿ. ಬದಲಾವಣೆ ಬೇಕು, ಪರಿವರ್ತನೆ ಬೇಕು. ಅದಕ್ಕಾಗಿ ನಾವೆಲ್ಲರೂ ಒಂದು ಕೂಡಿಕೊಂಡು ಉಪಾಯವನ್ನು ಮಾಡಿದ್ದೇವೆ. ಏನು ಉಪಾಯ? ದಾರಿ ಇದೆ. ಏನು ಏನು ಏನು? ತರುಣಿಯರಾವು ನಿತ್ತರಿಸಿ ಚಿತ್ತದಲ್ಲಿ, ತರುಣಿಯರಾವು ನಿತ್ತರಿಸಿ ಚಿತ್ತದಲ್ಲಿ, ತರುಣಿಯ ನಾವು ನಿತ್ತರಿಸಿ ಚಿತ್ತದಲ್ಲಿ.
ಜೊತೆಗರಿದು ಕಾಡುತ್ತಾರೆ ಜೊತೆಗರಿದು ನಾಡುತ್ತಾರೆ ಬೇಸರವ ಕಡಿಯುವ ಕಡಿಯಲೆಂದು ಬಂದಿಗೆ ಬಿದ್ದಾರೆ ಬೇಸರವ ಕಡಿಯಲೆಂದು ಬಂದಿಗೆಯೇ ಬಿದ್ದಾರೆ ಕೇಳೆಮ್ಮ ವಿನ್ನಪವ ಒಬ್ಬರನ್ನೊಬ್ಬರು ನೀಗಿಸುವವರು ಇರುವುದಿಲ್ಲ. ಏನಾಯ್ತೆ? ಮನಸ್ಸಿಗೆ ಬೇಸರ. ಬೇಸರ? ಅವಳು ಹೇಳಿದ ಹಾಗೆ ಈಗ ಅವಳಿಗೂ ಬೇಸರ, ನನಗೂ ಬೇಸರ. ಹೌದೇ? ನಿನ್ನ ಬೇಸರಕ್ಕೆ ಏನು ಕಾರಣ? ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವವರು ನಾವು. ಈ ಅರಮನೆಯಲ್ಲಿ ಅಷ್ಟ ಸೌಭಾಗ್ಯಗಳೂ ಇವೆ, ಆದರೂ ನಮ್ಮ ಮನಸ್ಸಿಗೆ ಬೇಸರ. ಅದು ಸರಿ, ನೀನು ಹೇಳಿದ್ದು. ಯಾಕೆ ಈಗ ಈ ಬೇಸರ, ಈ ಸಮಸ್ಯೆಗಳಲ್ಲಿ ಎರಡು ಕಾರಣ ಉಂಟು. ಏನದು? ಒಂದು, ಹೆಚ್ಚು ಇದ್ದವನಿಗೂ ಚಿಂತೆ, ಏನು ಇಲ್ಲದವನಿಗೂ ಚಿಂತೆ. ಹೆಚ್ಚು ಇದ್ದವನಿಗೆ ಏನು ಚಿಂತೆ? ಇದ್ದದ್ದನ್ನು ವೆಚ್ಚ ಮಾಡುವುದು ಹೇಗೆ ಅಂತ ಚಿಂತೆ. ಏನು ಇಲ್ಲದವನಿಗೆ ಏನು ಚಿಂತೆ? ವೆಚ್ಚಕ್ಕೆ ಏನು ಮಾಡುವುದು ಅಂತ ಚಿಂತೆ. ನಿಜ ನಿಜ. ಹಾಗೆ ಆಯ್ತು ನಿಮ್ಮದಲ್ವಾ? ಉಂಟು, ಆದರೂ ಚಿಂತೆ. ಹೌದು ಸ್ವಾಮಿ. ಕೇಳುವುದನ್ನೇ ಕೇಳುವುದು, ನೋಡುವುದನ್ನೇ ನೋಡುವುದು, ಮಾಡುವುದನ್ನೇ ಮಾಡುವುದು. ಅದೇ ರಾಗ, ಅದೇ ಹಾಡು, ಅದೇ ತಾಳ. ನಿನಗಾದ್ರೂ ತಲೆಗೆ ಹೋಯ್ತಲ್ಲ ಇದು ವಿಷಯ. ಹೌದದು, ಗಂಧರ್ವ ಲೋಕದಲ್ಲಿ ನಡೆಯುವಂಥದ್ದೇ ನಡೀತಾ ಇರ್ತದೆ. ಇಲ್ಲಿ ಇದ್ದವರು ಇದ್ದಾಗೆ ಇರ್ತಾರೆ, ಏನು ಬದಲಾವಣೆ ಇಲ್ಲ. ಹೌದು. ಹಾಗಾಗಿ ನಾವು ಇಲ್ಲಿರುವುದಲ್ಲ, ಭೂಲೋಕಕ್ಕೆ ಹೋಗಬೇಕು. ಎಲ್ಲಿಗೆ? ಭೂಲೋಕಕ್ಕೆ. ಭೂಲೋಕಕ್ಕೆ? ಕೆಳಗಿದ್ದವರು ಮೇಲೆ ಹೋಗುದಾದ್ರೆ ಸರಿ, ಈ ಮೇಲಿದ್ದವರು ಕೆಳಗಿಳಿದ್ರೆ ಪತನ ಅಂತ ಆಗುದಿಲ್ವ? ಅದು ಒಮ್ಮೆ ಹೋಗಿ ನೋಡುವ. ಅಲ್ಲೇ ಇರುವುದಲ್ಲ, ಒಮ್ಮೆ ಹೋಗುವ. ಹೋಗಿ ಹೋಗಿ ವನವಿಹಾರ, ಜಲ ಕೇಳಿ. ಅಯ್ಯೋ ದೇವರೇ, ಅದೊಂದು ಬೇಡುವ ಅಂತ ನನಗೆ ಸಾಕಾಗಿದೆ. ಆದ್ರೆ ಒಂದು ಉಂಟು, ನಾನು ಎಷ್ಟೋ ಸಲ ವನವಿಹಾರ ಮಾಡಿರ್ಬೋದು, ಆದ್ರೆ ವನವಿಹಾರ ಮಾಡುವಾಗ ನನ್ನ ಜೊತೆಗಿದ್ದದ್ದು ನೀವಲ್ಲ ಮಾತ್ರ. ಅದೊಂದು ಬದಲಾವಣೆ ಉಂಟಿಲ್ಲ ಅಲ್ವಾ? ಹಾಗೆ ವನವಿಹಾರ, ಹೌದು, ಜಲ ಕೇಳಿ ಇದನ್ನೆಲ್ಲ ಆಡಬೇಕು. ಹೌದು. ಆದ್ರೆ ಒಂದು ಉಂಟು, ಈಗ ನಿಲ್ಲು ಹೋಗು ಅಂತ ಹೇಳಿದ್ರೆ
ಹೋಗುವ. ಬಹಳ ಅವಸರದಲ್ಲಿದ್ದಿ, ತಪ್ಪಲ್ಲ, ನಿನಗೆ ಕುತೂಹಲ. ಆದ್ರೆ ಒಂದು, ಈಗ ನೀವೆಲ್ಲರೂ ಸೇರಿ ಇಲ್ಲಿಗೆ ಬಂದಿದ್ದು ಅಂತ ಹೇಳಿದ್ದೀರಿ, ಹೌದಾ? ಆಮೇಲೆ ಇಲ್ಲಿಂದ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿ ಜಲಕೇಳಿ ಆಡಬೇಕು, ಆಮೇಲೆ ವನವಿಹಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ಅಂತ ಆಯ್ತು. ಅದರ ಜೊತೆಗೆ ಭೂಲೋಕದಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿರ್ಬೇಕಲ್ಲ? ಹಾಗೆ ತೀರ್ಮಾನ ಹೌದಾ? ಶ್ರೇಷ್ಠ ಕಮಲ ಕಾಸಾರ ಶ್ರೇಷ್ಠ ಕಮಲ ಕಾಸಾರ ಶ್ರೇಷ್ಠ ಕಮಲ ಕರುಣ ಸಗರ ಜೊತೆ ಕರಿದೀನಿ ಬಂದು ನೀ ಬಂದು ಎನ್ನ ಬಂದು ನೀ ಜೊತೆ ಕರಿದೀನಿ ಬಂದು
ಅರಸಿಯರುಗಳ ಬಿಟ್ಟ ಸರಿದು ನಿಂದು ಅರಸಿಯರ ಬಿಟ್ಟ ಸರಿದು ನಿಂದು ಅರಸಿಯರುಗಳ ಬಿಟ್ಟವ ಸರಿಸಿಂದು ಅರುಣ ಸಾಗರ ಅರಸಿಯರುಗಳ ಪೀಠವ ಸಲಿಸಿಂದು ಗುಣಸಿಂದು ಅರಸಿಯರ ಪೀಠವ ಸಲಿದು ನೀಂದು ಓಮಂದು ಶರಕೇಳಿ ಆಡುವುದೆಮ್ಮ ನಿರ್ಧಾರ ಶರಕೇಳಿ ಆಡುವುದೆಮ್ಮ ನಿರ್ಧಾರ ಎಂಬ ನಿರ್ಧಾರು ಗಂಧರ್ವಪತಿ ನನಗೊಂದು ಸಂಶಯ, ಫಲವಾದ ಸಂಶಯ. ಏನದು? ನೀವು ಎಲ್ಲ ಇಲ್ಲಿಯೇ ಮುಗಿಸಿದ್ದೀರಾ ಅಂತ. ಯಾಕೆ ಇನ್ನು ನಾವು ಭೂಲೋಕಕ್ಕೆ ಹೋಗುದು ವ್ಯರ್ಥವ ಅಂತ. ಭೂಲೋಕದಲ್ಲಿ ಇದಕ್ಕಿಂತ ಹೆಚ್ಚು ಮಾಡಿ, ಇದಕ್ಕಿಂತ ಹೆಚ್ಚು ಇದು ಹೆಚ್ಚಾಯ್ತಾಗಾದ್ರೆ ಆಗ ಬಹಳ ದೀರ್ಘವಾದ ವನವಿಹಾರ ಇರಬೇಕು. ಹೌದೌದೌದು, ಮಾಡಿ ಮಾಡಿ ಮಾಡಿ. ಓ ಗಂಧರ್ವಪತಿ, ಓ ಸಮಸ್ಯೆಯನ್ನು ನಿಮ್ಮ ಹೆಂಡತಿಯರಾದಂತಹ ನಾವೆಲ್ಲರೂ ಹಿಡಿದುಕೊಂಡು ಬಂದವರಿದ್ದೀವಿ. ಹೌದೌದು. ಸಮಸ್ಯೆಗೆ ಪರಿಹಾರವು ನಮ್ಮಲ್ಲೇ ಇದೆ. ಸಮಸ್ಯೆಗೆ ಸೃಷ್ಟಿಯು ನಿನ್ನಲ್ಲೇ ಅಂತ ಗೊತ್ತುಂಟು. ಪರಿಹಾರವು ನನ್ನಲ್ಲಿ. ಇವರನ್ನೆಲ್ಲ ಸೇರಿಸಿಕೊಂಡದ್ದೀನಿ. ನಿಮ್ಮ ಹೆಂಡತಿಯರಲ್ವಾ? ಹೌದಪ್ಪ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ಜೊತೆ ಸೇರಿಸಿಕೊಂಡು ಮನಸ್ಸಿನಲ್ಲಿ ಆದಂತಹ ಬೇಸರವನ್ನು ಕಳೆಯಬೇಕೆನ್ನುವಂತಹ ಉದ್ದೇಶದಿಂದ ಅದಕ್ಕೊಂದು ತೀರ್ಮಾನವನ್ನು ನಾವೇ ತೀರ್ಮಾನಿಸಿಕೊಂಡು ಇಲ್ಲಿಗೆ ಬಂದದ್ದು ನಾವು. ಅದು ನೀವು ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಸೃಷ್ಟಿ ಆಯ್ತು ಅಂತ ಆದ್ರೆ ಅದಕ್ಕೆ ಪರಿಹಾರವನ್ನು ಅವರೇ ಕಂಡುಕೊಳ್ಬೇಕಷ್ಟೇ ಅಲ್ವಾ? ಗಂಡನಿಗೆ ಕಷ್ಟ ಆಗಬಾರದು. ಅಲ್ಲ, ಗಂಡನಿಗೆ ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೂ ಹೆಂಡತಿಯರದಕ್ಕೆ ದಾರಿ ಸೂಚಿಸದಿದ್ರೆ ಅವನಿಂದಲೂ ಸಾಧ್ಯ ಇಲ್ಲ ಅಲ್ವಾ? ಸ್ವಾಮಿ, ಏನು ನಮ್ಮದಾದಂತಹ ಗಂಧರ್ವ ಲೋಕದಲ್ಲಿ ಇದ್ದುಕೊಂಡು ಮನಸ್ಸಿಗೆ ಬೇಸರವಾದದ್ದು ಹೌದು. ಕೇವಲ ಬೇಸರ ಮಾತ್ರ ಅಲ್ಲ, ಮತ್ತೆ ಉರಿ ತಡೆಯುವುದಕ್ಕಾಗುವುದಿಲ್ಲ ಅಂತ. ಉರಿಯ? ಹೌದೌದು, ಸೆತ್ತು. ಹೌದಾ? ಗಂಧರ್ವ ಲೋಕದಲ್ಲಿ ನಮಗಾಗಿ ನಿರ್ಮಿಸಿದಂತಹ ಈಜುಕೊಳವನ್ನು ಹೋಗಿ ಹಾರಿದೆವು ಎಂದಾದ್ರು ಅಲ್ಲಿ ಎಷ್ಟು ಬೇಕಾದ್ರೂ ಈಜಾಡು ಆಗುತ್ತದ? ಆಗುದಿಲ್ವಾ? ಒಂದೊಮ್ಮೆಗೆ ಇಳಿಯುವಾಗ ಅದರಲ್ಲಿರುವಂತಹ ನೀರು ತಂಪಿನ ಅನುಭವ ನೀಡುತ್ತದೆ, ಹೌದು. ಆ ಬಳಿಕ ನಮ್ಮ ದೇಹದ ಬಿಸಿಗೆ ಕೊಳದಲ್ಲಿರುವಂತಹ ನೀರು ಬಿಸಿ ಆಗುತ್ತದೆ.
ಹೌದೇ? ಹೌದು. ಮತ್ತೆ ಸಖಿಯರ ಹತ್ರ ಹೋಗಿ ಹೇಳಿದೆವು ಗಾಳಿ ಹಾಕಿ ಎನ್ನುವ. ಸರಿ, ಗಾಳಿ ಹಾಕ್ಲಿಕ್ಕೆ ಹೇಳ್ಬೇಕು. ಗಾಳಿ ಹಾಕಿದ್ರು. ಮೊದಲು ತಂಪಿನ ಅನುಭವ ನೀಡಿದರೂ ಕೂಡ ಬಳಿಕ ಗಾಳಿಯು ಬಿಸಿ ಆಗುವುದಕ್ಕೆ ಆರಂಭ ಆಯ್ತು ಅಲ್ವಾ? ಹೌದು. ಮತ್ತೆ ಎಲ್ಲಿಗೆ ಗಾಳಿ ಯಾಕೆ ಹೆಚ್ಚುಂಟು? ಅಲ್ಲ, ಈ ದಾಹಕ್ಕೆ ಹಾಗುಂಟು. ಅದೇ ಅದಕ್ಕಾಗಿ ಈ ಗಂಧರ್ವ ಲೋಕದಲ್ಲಿ ಉಳಿದೆವು ಎಂದಾದರೆ ಮನಸ್ಸಿನ ಬೇಸರವು, ದೇಹಕ್ಕಾದಂತಹ ಸಿಕ್ಕಿಯು ಉರಿಯು ಕಡಿಮೆಗೊಳ್ಳುವುದಕ್ಕೆ, ಶಮನವಾಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ತೀರ್ಮಾನಿಸಿ ಸರಿ ಭೂಲೋಕಕ್ಕೆ ಹೋಗಬೇಕೆಂಬ ಹಾಗೆ ಹೇಳಿಕೊಂಡದ್ದು ಹೌದು. ಭೂಲೋಕಕ್ಕೆ ಅಂತ ಹೇಳಿದ್ರೆ ಭೂಲೋಕದಲ್ಲಿ ಎಲ್ಲಿಗೆ ಹೋಗಬೇಕು ಅಂತ ಬೇಡವಾ? ತೀರ್ಮಾನಿಸಿಕೊಂಡು ಬಂದಿದ್ದೇವೆ ನಾವು. ಹೌದಾ? ಹೌದೌದು ಸ್ವಾಮಿ. ಏನು? ಆಕಾಶದಲ್ಲಿ ಅದೆಷ್ಟೋ ನಕ್ಷತ್ರಗಳು ಕಾಣಿಸಿಕೊಂಡರೂ ಕೂಡ ಶೋಭಾಯಮಾನವಾಗಿ ಗೋಚರಿಸುವುದು ಚಂದಿರ. ಹೌದು ಅಲ್ಲವಾ? ಅಂತೆ ಭೂಲೋಕದಲ್ಲಿ ಅದೆಷ್ಟೋ ಸರೋವರಗಳಿದ್ದರೂ ಕೂಡ ವಿಶೇಷವಾಗಿ ಕಂಗೊಳಿಸುವುದು ಕಮಲಕಾಸಾರ. ಸರಿ, ಅಲ್ಲಿ ಕಮಲಗಳೇ ತುಂಬಿ ತುಳುಕಾಡುತ್ತಾ ಇದೆ. ಕಮಲಗಳೇ ತುಂಬಿರುವಂತಹ ಕಾರಣದಿಂದಾಗಿ ಆ ಸರೋವರದಲ್ಲಿರುವಂತಹ ನೀರು ತಂಪಾಗಿರುತ್ತದಂತೆ. ಹೌದು, ಹೇಳುವುದನ್ನು ಕೇಳಿದ್ದೀವಿ. ಅಲ್ಲ, ಕೇಳಿದ್ದಲ್ಲ. ಹೌದೇ? ಹಾಗಾಗಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಭೂಲೋಕದಲ್ಲಿರುವಂತಹ ಕಮಲಕಾಸಾರಕ್ಕೆ ಹೋಗಿ ಜಲಕೇಳಿಯನ್ನಾಡಿ ವನ ವಿಹಾರವನ್ನು ಮಾಡಿ ಆ ಬಳಿಕ ಕೆಲವು ದಿವಸ ಬಿಟ್ಟು ಎಲ್ಲಿಗೆ ಬರುವುದು ಎನ್ನುವ ಹಾಗೆ ತೀರ್ಮಾನಿಸಿ. ಅಷ್ಟೇ ಅಲ್ವಾ? ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಹೋಗಿ ಎಷ್ಟು ದಿವಸ ಬೇಕಾದ್ರೂ ಭೂಲೋಕದಲ್ಲಿ ಇದ್ದು ವನ ವಿಹಾರ ಮಾಡಿ ಬನ್ನಿ. ಹೋಗಿ. ಅಲ್ಲ, ನಮ್ಮನ್ನು ಹೋಗಿ ಅಂತ ಹೇಳಿ ನೀವೆಲ್ಲಿಗೆ ಹೋಗುವುದು? ನನಗೆ ಸಮಸ್ಯೆ ಇಲ್ಲ. ಇಲ್ಲಿ ಸಮಸ್ಯೆ ನಮಗಿದ್ರು ಕೇವಲ ಹೆಣ್ಣು ಮಕ್ಕಳಿಗೆ ಹೋಗುವುದಕ್ಕಾಗುತ್ತದೆ. ಹಾಗೆ ಮತ್ತೆ ನಿಮ್ಮನ್ನು ಬಿಟ್ಟು ಹೋಗುವವರು ನಾವಲ್ಲ ಅಲ್ವಾ? ನಮ್ಮೊಂದಿಗೆ ಜೊತೆ ಸೇರಿಕೊಂಡು ನಮ್ಮೆಲ್ಲರನ್ನು ಸೇರಿಸಿಕೊಂಡು ಭೂಲೋಕಕ್ಕೆ ನೀವು ಬರಬೇಕು. ಅದೇ ನಾವೇ ಹೋಗುವುದು, ಅದೇ ಇಲ್ಲಿಗೆ ಬರ್ಬೇಕು ನಮ್ಗೆ. ಮತ್ತೆ ಬರೇ ಹೆಣ್ಣು ಮಕ್ಕಳು ಜಲಕೇಲಿ ಆಡಿದ್ರೆ ಅದು ಜಲಕೇಲಿಯ? ಏನು ಪ್ರಯೋಜನ? ಹಾಗೈತ ಬರೇ ಗಂಡು ಮಕ್ಕಳು ಜಲಕೇಲಿ ಆಡಿದ್ರೆ ಅದು ಜಲಕೇಲಿಯ? ಅದು ವನ ವಿಹಾರವೂ ಅಲ್ಲ. ಗಂಡ ಹೆಂಡತಿಯರು ಜೊತೆಯಾಗಿ ಆಡಿದ್ರೆ ಅದರಲ್ಲೊಂದು ಸಂತೋಷ. ಇಲ್ಲದಿದ್ರೆ ವನ ವಿಹಾರ ಆಗ್ತದೆ ಅಲ್ವಾ? ಹೌದು. ಹಾಗಾಗಬಾರದು. ಸರಿ, ಹಾಗಾಗಿ ಒಟ್ಟು ಸೇರಿಕೊಂಡು ಭೂಲೋಕಕ್ಕೆ ಹೋಗಬೇಕಲ್ಲ. ನಾವು ಇಲ್ಲಿಂದ ಬೇಗ ಹೋಗುದು ಒಳ್ಳೆ ಸರಸ ಆಯ್ತು. ಸರಸವಾದು ನಿನಗೆ ನಿಮ್ಮಂತಲಿಯೇ ಸತಿಯರೇ, ಓ ಸತಿಯರೇ, ಸತಿಯರೇ, ಸರಸವಾದು ನನಗೆ ನಿಮ್ಮಂತಲಿಯ ಸತಿಯರೇ, ನಿಮ್ಮಂತಲಿಯ ಸತಿಯರೇ, ನಿಮ್ಮಂತಲಿಯ ಸತಿಯರೇ. ಸರಸವಾದು ನನಗೆ
ಪರಿಚಿಸುತ್ತಾರೆ ಪರಿಚಿಸುತ್ತ ಕೆಲವು ದಿವಸ ಇರುತ್ತದೇನೋ ನಿನ್ನು ಪರಿಚಿಸುತ್ತ 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 ಕೆಲವು ದಿವಸ ಪರಿಚಿಸುತ್ತ ಕೆಲವು ದಿವಸ ಇರುತ್ತದೇನೋ ನಿನ್ನು ಆ ಕಿರುಕ ಇರುವುದೆಂದು ಸಂತೋಷ ಆಯ್ತು ನನಗೆ. ಯಾಕೆ? ಕಾರಣ ಉಂಟು. ನಿಮ್ಮ ಮನಸ್ಸಿಗೆ ಬೇಸರ ಆಗಿದೆ ಅಂತ ಒಬ್ಬ ಪತಿಯಾದ ನನಗೆ ಅರ್ಥ ಆಗುದಿಲ್ವಾ? ಆಗಲೇಬೇಕು ಅಲ್ವಾ? ಹೌದೌದು. ಆದರೂ ಯಾವುದನ್ನು ತೋರ್ಪಡಿಸದೆ ನಿಮ್ಮಲ್ಲಿಯೇ ಪ್ರಶ್ನೆ ಕೇಳಿದೆ. ಯಾಕೆ, ಏನಾಯ್ತು ಅಂತ. ಯಾಕೆ? ನಮ್ಮ ಬಾಯಿನಲ್ಲಿ ಬರಬೇಕೆನ್ನುವ ಕಾರಣ. ಅದರ ವಚನವನ್ನು ನಿಮ್ಮಿಂದಲೇ ಕೇಳಬೇಕು ಎನ್ನುವುದಕ್ಕಾಗಿಯೇ ಪ್ರಶ್ನಿಸಿದ್ದು ನಾನು. ಸರಿ. ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ನಿಮ್ಮಿಂದ ದೊರಕಿದೆ. ಆಹಾ, ಹರುಷವಾಯಿತು. ನಿಮ್ಮ ವಚನ ನನಗೆ ಕೇಳಿ ಈಗ ನನ್ನ ವಚನ ಕೇಳಿ ನಿಮಗೆ ಹರುಷ ಆಗಬೇಕು ನೋಡುವ ಅಂತಹ ಒಂದು ನಿರ್ಧಾರ ನಾ ಕೈಗೊಂಡಿದ್ದೇನೆ. ನಿಮಗೆ ಅಂತಲ್ಲ, ನನಗೂ ಹಾಗೆ ಒಂದು ತಿರುಗಾಟ ಮಾಡಬೇಕು, ಒಂದು ವನ ವಿಹಾರ ಮಾಡಬೇಕು ಎನ್ನುವ ಅಪೇಕ್ಷೆ ಬಹಳ ದಿವಸಗಳಿಂದ ಉಂಟು. ಮತ್ತೇನು ಹೇಳಿಲ್ಲ ನಮ್ಮಲ್ಲಿ. ಹೇಳಲಿಕ್ಕೆ ನಿನಗೊಂದು ರಹಸ್ಯ ಗೊತ್ತುಂಟ? ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇದ್ರೆ ಗಂಡನಿಗೆ ಎಲ್ಲಿಗಾದ್ರೂ ಒಂದು ಪ್ರೇಕ್ಷಣೀಯವಾದ ಸ್ಥಳಕ್ಕೆ ಹೋಗಬೇಕು ಅಂತ ಮನಸ್ಸಿದ್ರು ಅವನಾಗಿ ಹೋಗಿ ಹೆಂಡತಿಯಲ್ಲಿ ನಿಕೊಳ್ಳೆ, ಇಂಥಲ್ಲಿಗೆ ಹೋಗಬೇಕೆನ್ನುವ ಒಂದು ಅಪೇಕ್ಷೆ ಉಂಟು ನನಗೆ, ನಾವು ಹೋಗೋಣವಂತ ಎಲ್ಲಿಯಾದ್ರೂ ಅವ ಹೆಂಡತಿಯಲ್ಲಿ ಕೇಳಿದ್ರೆ ಏನಾಗ್ತದೆ ಗೊತ್ತುಂಟ? ಸಂಪೂರ್ಣ ಮನಸ್ಸು ಅವಳಿಗಿದ್ರು ಆ ಸಂದರ್ಭದಲ್ಲಿ ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಎಲ್ಲಿಗೆ? ನನಗೆ ಇಲ್ಲಿ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ? ಈಗ ಒಂದು ಉತ್ತರ ಬರ್ತದೆ, ನಾಟಕದ ಉತ್ತರ. ಅದು ಆಯ್ತು ಅಂತ ಆದ್ರೆ ಆ ಗಂಡನಿಗೆ ಬೇರೆ ಮುಖಭಂಗ ಬೇಕಾ? ಅಲ್ವಾ? ಅಲ್ವಾ? ಎಷ್ಟು ಬೇಸರ ಆದೀತು ಆ ಗಂಡನಿಗೆ. ಆವಾಗ ಏನು ಮಾಡಬೇಕು? ಗಂಡನಾದವ ಮಾಡಬೇಕಾದಿಷ್ಟೇ, ಏನು? ಹೆಂಡತಿಯರಾಗಿ ನಾವೊಂದು ಇಂತಲ್ಲಿಗೆ ಹೋಗೋಣ ಅಂತ ಕೇಳುವ ಹಾಗೆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು. ಇಲ್ಲಿ ಆದದ್ದ ಹಾಗೆ ನಿಮ್ಮ ಮನಸ್ಸಿಗೆ ಬೇಸರ ಆದದ್ದಲ್ಲ, ಆಗಿಸಿದ್ದು ನಾನು. ಆದ ಕಾರಣವೇ ಇಷ್ಟೆಲ್ಲ ನಿಮ್ಮಲ್ಲಿ ಮಾತಾಡಿದ್ದೇನೆ. ಹೀಗಂತೂ ಸ್ಪಷ್ಟವಾಯಿತು. ನನ್ನ ಕೆಲ ದಿನದ ಬಯಕೆ ಅದು ಏನುಂಟ, ನಿಮ್ಮ ಬಯಕೆಯು ಒಂದಾಯಿತು. ಬರ್ತೇನೆ ನಿಮ್ಮ ಜೊತೆಗೆ ಭೂಲೋಕಕ್ಕೆ, ನಾನು ಬರ್ತೇನೆ. ಹೌದಾ? ಎಲ್ಲರೂ ಜೊತೆಯಾಗಿ ಭೂಲೋಕಕ್ಕೆ ಹೋಗುವ. ಆ ಭೂಲೋಕದಲ್ಲಿ ಎಲ್ಲಾ ಕಡೆ ಸುತ್ತಾಡುವ. ಒಂದು ಇಂತಿಷ್ಟು ದಿವಸ ಅಂತ ಬೇಡ, ಕೆಲವು, ಒಂದು ತಿಂಗಳು ಬೇಡ, ಹಲವು, ಅದಿದ್ದದು ಲೆಕ್ಕ ಬೇಡ. ಬೇಡ, ಮನಸ್ಸಿಗೆ ಸಂತೋಷವಾಗುವಷ್ಟು ಸಮಯ ಭೂಲೋಕದಲ್ಲಿ ತಿರುಗಾಟ. ಹಲವು ದಿನಗಳ ಕಾಲ ಭೂಲೋಕದಲ್ಲಿ ಎಲ್ಲಾ ಕಡೆ ಒಂದು ತಿರುಗಾಟವನ್ನು ಮಾಡಿ ನಿಮ್ಮ ಮನಸ್ಸಿಗೆ ತೃಪ್ತಿ ಆದ ಮೇಲೆ ನಾವು ಈ ಲೋಕಕ್ಕೆ ಬರುವ. ಸಾಕು ಉಂಟಾಗಬೇಕು. ಹೌದೌದೌದು. ಹೇಗೆ? ಆದಿದ್ದಾಗಿ ಆದಿತ್ವ ಹೋಗೋಣ, ಹೋಗೋಣ, ಹೋಗೋಣ.
ಜಾತಿಯನ್ನು ಜಲಕೇಳಿಯ ಒಣವಿಹಾರ ಜಲಕೇಳಿ ಮೊದಲಿಗೆ ಪ್ರಕೃತಿಯ ಸೌಂದರ್ಯ ಗಿರಿಯ ಮೇಲೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ಬರುತ್ತಿದೆ ನೋಡಿ ನೋಡಿ ರಾಗ ಸುದೆಯ ಹರಿಸಿ ರಾಗ ಸುದೆಯ ಹರಿಸಿ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ವರ್ಷಧಾರೆ ಆಗಿದೆ ಮೇಘಮಾಲೆ ಗಿರಿಯ ಮೇಲೆ ತೇಲಿ ಬರುತ್ತಿದೆ ತೇಲಿ ಬರುತ್ತಿದೆ ತೇಲಿ 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 ಬರುತ್ತಿದೆ
ಬರುತ್ತಿದೆ ಕೇಳಿ ಬರುತ್ತಿದೆ ರಾಗ ಸುದ್ದಿಯ ಹರಿಸಿ ರಾಗ ಸುದಯ ಹರಿಸಿ ರಾಗ ಸುದಯ ಹರಿಸಿ ರಾಗ ಸುದಯ ಹರಿಸಿ ರಾಗ ಸುದಯ ಹರಿಸಿ ಸುದಯ ಕರಿಸಿ ವರ್ಷಧಾರೆ ಆಗಿದೆ ರಾಗ ಸುದಯ ಕರಿಸಿ ರಾಗ ಸುದಯ ಕರಿಸಿ ರಾಗ ಸುದಯ ಕರಿಸಿ ರಾಗ ಸುದಯ ಕರಿಸಿ ರಾಗ ಸುದಯ ಹರಿಸಿ ವರ್ಷಧಾರೆ ಆಗಿದೆ ವರ್ಷಧಾರೆ ಯಾಗಿದೆ ವರ್ಷಧಾರೆ ಆಗಿದೆ
ರಾಗ ಸುದೆಯ ಹರಿಸಿ ರಾಗ ಸುದೆಯ 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 ಹರಿಸಿ ವರ್ಷಧಾರಿ 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 ಆಗಿದೆ ತಂದಿದೆ ಗಗನ ನೋಡಿ ಗಗನ ನೋಡಿ ಗಗನ ನೋಡಿ ಗಗನ ನೋಡಿ ಕುಣಿವನವಿರು 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 ಗಗನ ನೋಡಿ ಕುಣಿವನವಿರು ನೋಡಿ ಕುಣಿವನವಿರು 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 ನವಿರು ಗಗನ ನೋಡಿ ಕುಣಿವನವಿರು ಗಗನ ನೋಡಿ ಕುಣಿವನವಿರು 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 ಮುದವ ತಂದಿದೆ ಗಗನ ನೋಡಿ ಕುಣಿವನವಿರು 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 ಗಗನ ನೋಡಿ ಕುಣಿವನವಿರು ಗಗನ ನೋಡಿ ಕುಣಿವನವಿರು 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 ಮುದವ ತಂದಿದೆ ಮನಗೆ ಮುದವ ತಂದಿದೆ ಮನಗೆ ಮುದವ ತಂದಿದೆ ಮನಗೆ ಮುದವ ತಂದಿದೆ ಚಿಗರೆ ಜೋಡಿ ಚಿಗರೆ ಜೋಡಿ ಸಿಗುವ ಮನಗೂ
ಚಿಗರೆ ಜೋಡಿ ಜೋಡಿ ಚಿಗರೆ ಚಿಗರೆ ಜೋಡಿ ಸಿಗಿವ ಕನಲು ಅರುಣ ತಂದಿದೆ ನನಗೆ ಅರುಣ ತಂದಿದೆ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಜಿಗಿವಾನಲು ಜಿಗಿವಾಗಲು ಜಿಗಿವಗಲು ಜಿಗಿವಾಗಲು ಜಿಗಿವಗಲು ಅರುಣ ತಂದಿದೆ ಮನಗೆ ಅರುಣ ತಂದಿದೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯದಂತೆ ಕೆಲವು ತುಮುಕಿದೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ 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 ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ಜನವೂ ಧುಮುಕಿದೆ ವೇಗದಿಂದ ಬೆಲೆಯೇ ಚರದಿ ಬಳಿಗೆ ಸಾಗಿದೆ 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 ಚರದಿ ಬಳಿಗೆ ಸಾಗಿದೆ ಚರದಿ ಬಳಿಗೆ ಸಾಗಿದೆ
ಈ
ದೇಹದೊಳಗತ್ತದೆ ಯೋಗವನಿರೋಗಿ ವನದ ವೈಭವಗಳು ಕಾಂಬೋಜೆಯು ಹೊರಟು ದೇವನವು ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತಹ ನೆಲೆಯಲ್ಲಿ ತಪಸ್ಸನ್ನ ಆಚರಿಸುವಂತಹ ದೇವರ ಮುನಿ ನಾನು ಈ ಕಮಲವನ ಕಮಲಕಾಸವ ಎಂಬಂತಹ ಪ್ರದೇಶವನ್ನು ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನ ಆಚರಿಸ್ತಾ ಇದ್ದೇನೆ. ಓಂ ನಮ ಶಿವಾಯ ಎಂಬಂತಹ ಪಂಚಾಕ್ಷರಿ ಮಂತ್ರವನ್ನೇ ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಶಿವನಾಮ ಸ್ಮರಣೆಯನ್ನು ಅನುದಿನವೂ ನುಗ್ಗಿಸ್ತಾ ಇದ್ದೇನೆ. ಆದರೆ ಪ್ರತಿದಿನವೂ ನನಗೆ ಈ ಒಲವೇನು ಹೊಸತಲ್ಲ. ಆದರೆ ಅನುದಿನವೂ ನಿತ್ಯ ಹಸುವಿನಿಂದ ಶೋಭಿಸುತ್ತಿರುವಂತಹ ಈ ಕಮಲಕಾಂತಾರ ಮನಸ್ಸಿಗೆ ಮುದವನ್ನು ನೀಡುವಂತಹ ಒಂದು ಒಲವೇ ಸರಿ. ಪ್ರಾರಂಭದಿಂದ ಬೆಳಗಿನಿಂದ ಸಂಜೆಯ ತನಕ ಆದರೂ ಕೂಡ ಹಕ್ಕಿಗಳ ಇಂಚರ ಮಾತ್ರವಲ್ಲ, ಹರಿಯುತ್ತಿರುವಂತಹ ನೀರಿನ ನಿನಾದ ಇದವನ್ನೆಲ್ಲ ನೋಡುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಆದರೆ ಇಂದು ತಪಸ್ಸಿಗೆ ಬರದಂತಹ ಸಮಯದಲ್ಲಿ ಯಾಕೋ ಮನಸ್ಸಿಗೆ ಆಲಸ್ಯ ಅಥವಾ ಜಾಡ್ಯ ಬಂದ ಹಾಗಿದೆ. ಅದಕ್ಕಾಗಿ ವನವನ್ನೊಮ್ಮೆ ಸುತ್ತಾಡಬೇಕು ಎಂಬಂತಹ ಒಂದು ನಿದರ್ಶನವಾಗಿದೆ. ತಡ ಯಾಕೆ, ವನವನ್ನು ಸುತ್ತಾಡುತ್ತಾ ಸುತ್ತಲಿನ ವನಗಳಲ್ಲಿ ಮೃಗ ಪಕ್ಷಿ ಸಂಕುಲದಲ್ಲಿ ಸುತ್ತಲಿನ ವನಗಳು ಮೃಗ ಪಕ್ಷಿ ಸಂಕುಲ ನೋಡುತ್ತಾಯಿ ಸುಮಪದಗಳಿಂಗೆ ತಲೆದೂಗಿ ಸುಮಪದಗಳಿಂಗೆ ಸೊಬಗಿಂಗೆ ತಲೆದೂಗಿ ಉತ್ತಮದ ಕಾಸಾನವಿದೆಂದು ಉತ್ತಮದ ಕಾಸಾನವಿದೆನು ತಿಳಿದೆರ ಮುನಿಪೋತ್ತಮನು ಇಹಲೋಕದ ಭಯವನ್ನೇ ಬಿಟ್ಟಂತಹ ಮುನಿಗಳು ನಾವು ಸತ್ಯ. ಆದರೆ ಮನಸ್ಸಿನಲ್ಲಿ ಉಂಟಾದಂತಹ ಒಂದು ಮಾನಸಿಕ ನೆಮ್ಮದಿಗೆ ಬೇಕಾಗಿ ಈ ಕಾಂತಾರವನ್ನು ಸುತ್ತಾಡುವುದು ದಿನಚರ್ಯೆ ಹೌದು. ಆನಂದವನ್ನು ಹೊಂದುವುದಕ್ಕೆ ಕೇವಲ ಮನಸ್ಸಿನೊಳಗೆ ಅಲ್ಲ, ಆಂತರಿಕವಾಗಿ ನಮ್ಮಲ್ಲಿ ಉಂಟಾದಂತಹ ಮನೋವಾಂಛೆ ಏನಿದೆಯೋ ಅದನ್ನು ದಿನನಿತ್ಯ ತಪ್ಪಾಗಿಸ್ತಾ ಇದ್ದೇನೆ. ಅದಕ್ಕೆ ಪ್ರಾಣಿ ಪಕ್ಷಿಗಳಿರ್ಬಹುದು, ಗಿಡಗಳಿರ್ಬಹುದು, ನನಗೆ ಮನಸ್ಸಿಗೆ ಮುದವನ್ನು ಕೊಡ್ತಾ ಇದೆ. ಆದರೆ ಇನ್ನು ಈ ಕಾಸಾರದಲ್ಲಿ ತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಏನೋ ಅದೃಶ್ಯವಾದಂತಹ ಮನಸ್ಸಿಗೆ ಅಪ್ರಶ್ಯವಾಗಿ ಕಾಣ್ತಾ ಇರುವಂತಹ ಒಂದು ವಿಚಾರ ಮನಸ್ಸಿನಲ್ಲಿ ಬರ್ತಾ ಇದೆ. ಮಾತ್ರ ಅಲ್ಲ, ಈ ಕಾಂತಾರ ಮಾತ್ರವಲ್ಲ, ಈ ಕಾಸಾರದಲ್ಲಿ ನೀರಿಗಳ ಈ ರೀತಿ ಜುಳು ಶಬ್ದದ ಮಧ್ಯೆ ಏನೋ ಒಂದು ಅಸ್ಪಷ್ಟವಾಗಿ ಕಣ್ಣಿಗೆ ಗೋಚರಿಸ್ತಾ ಇದೆ. ಅದು ಏನು ಅಂತಹ ತಿಳಿಯುವ ಕಾತರ ನನಗೂ ಇದೆ. ಅದಕ್ಕಾಗಿ ಮನಸ್ಸಿನಲ್ಲಿ ಎಲ್ಲವನ್ನು ಅದುಮಿಕೊಂಡು ನಾನು ಧ್ಯಾನಮಗ್ನಾಗ್ತೇನೆ ನೋಡು. ಜಲಕ್ಕೆ ಇನ್ನಾಗ್ಲಿಕ್ಕಿಲ್ಲ, ಜಲಕ್ಕೆ ಇನ್ನು ಬೇಡ. ಈಗ ಸಾಕು, ನಿಲ್ಲಿಸುವ ಸ್ವಾಮಿ. ಆಟ ನಿಲ್ಲಿಸುವ. ಆಟ ಬೇಕು ಅಂತ ಹೇಳ್ತೀಯ, ನಾವೇ ಆಟ ಬೇಡ ಅಂತ ಹೇಳ್ತೀಯ. ನಾವೇ ಎಲ್ಲ ನಿಮ್ಮದಾದ್ರೆ ಮತ್ತೆ ನನ್ನದೆಂತದ್ದು? ಮತ್ತೆ ನಾವು ಹೇಳಿದ್ದಕ್ಕಲ್ವ ನೀವು ಬಂದದ್ದು? ಹೌದು, ನನಗೆ ಆಟ ಸಾಕೋದಾಗ್ಲಿಲ್ಲ. ನಮಗೆ ನಮಗೆ ಆಗಿದೆಯಲ್ವಾ? ಇನ್ನು ಆಟ ಬೇಕು. ಆಗುದಿಲ್ಲ. ಬೇಡ. ಯಾಕಾಗುದು? ನೀವು ಬೇಕು ಅಂತ ಹೇಳಿದ್ರೆ ಆಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಏನಾಯ್ತೆ? ಕಾರಣ ಉಂಟು. ಪತಿ ನೀರಾಡಬೇಕೆ ಪ್ರಾರಬ್ಧ ಬಿಡಿದು ಪ್ರಾರಬ್ಧ ಹಿಡಿದಿದ್ದು ಬರಾಕೆ ಕ್ಷಿತಿಗೆ ಸುಮ್ಮನೆ ಬಂದೆವು, ಕ್ಷಿತಿಗೆ ಸುಮ್ಮನೆ ಬಂದೆವು ಗಂಧರ್ವ ಪುರಕ್ಕೆ ಹಿತವ ಕೂಡಿದೆವು, ಗಂಧರ್ವ ಪುರವೇ ಹಿತವ ಕೂಡಿದ್ದು ಬರಾಕೆ
ಸಂತೋಷದಿಂದಲೇ ಜಲ ಕೇಳಿ ವನ ವಿಹಾರ ಎಲ್ಲ ಆಡುತ್ತಾ ಮುಂದುವರಿಯುತ್ತಿರುವಂತಹ ಕಾಲ. ಆಗುದಿಲ್ಲ ಅಂತ ಇನ್ನು ಸ್ವಾಮಿ ಏನು? ನಾವು ನಿಮ್ಮ ಹೆಂಡತಿಯರಲ್ವಾ? ಹೌದು ಹೌದು. ಹೆಂಡತಿಯರು ಸ್ನಾನ ಮಾಡುವಾಗ ಗಂಡ ನೋಡಬಹುದು. ಅನ್ಯ ಪುರುಷ ಯಾರಾದ್ರೂ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡೋದಕ್ಕಾಗುತ್ತದ? ನೋಡಬಾರ್ದು. ಆ ಮಾತಿಲ್ಲಿ ಯಾಕೆ? ಕಾರಣವಿದೆ. ಏನು? ನಮಗೆ ನಮ್ಮ ಗಂಧರ್ವ ಲೋಕವೇ ಸಾಕಾಗುತ್ತಿತ್ತು. ಅಂದ್ರೆ ಭೂಲೋಕಕ್ಕೆ ಸುಮ್ಮನೆ ಬಂದದ್ದು. ಹೌದಾ? ಮತ್ತೆ ಎಂತದ್ದು? ನಾವೆಲ್ಲರೂ ನೀರಿಗೆ ಇಳಿಯುವಾಗ ಬಟ್ಟೆ ಬಿಚ್ಚಿ ನೀರಿಗೆ ಇಳಿಯಬೇಕಾಗುತ್ತದೆ. ಹೌದಪ್ಪ. ನಾವು ಬಟ್ಟೆ ಬಿಚ್ಚಿ ನೀರಿಗೆ ಇಳಿದು ಸ್ನಾನ ಮಾಡುವುದನ್ನು ದೂರದಲ್ಲಿ ಒಬ್ಬ ಪಾಪಿ ನಮ್ಮನ್ನೇ ನೋಡುತ್ತಾ ಇದ್ದಾನೆ. ಗಡ್ಡ ಬಿಟ್ಟಂತಹ ಸನ್ಯಾಸಿ. ಹೌದಾ? ಕಾಮದ ದೃಷ್ಟಿಯಿಂದ ನಮ್ಮನ್ನೇ ಆಗದಿಂದ ಕಾಣುತ್ತಾ ಇದ್ದಾನೆ. ಹೌದು. ಕಾಣುತ್ತ ಕಥೆಗಳಿಂದ ನಮ್ಗೆದು ನಿಂತೆಂದ ನಿಜವಾಗಿಯೂ ಇಂತಹ ಸ್ಥಿತಿಯಲ್ಲಿ ಅವ ನೋಡ್ತಾ ಇದ್ದಾನೆ ಅಂತಾದ್ರೆ ಅವ ಋಷಿ ಅಲ್ಲ ಅಲ್ವೇ? ನಿಜವಾದ ಋಷಿ ಅಲ್ಲ. ಛದ್ಮವೇಷಧಾರಿ. ಇದು ವೇಷ. ಇಂಥವರಿಗೆಲ್ಲ ಸರಿಯಾದ ಶಿಕ್ಷೆ ಮಾತಾಡಬಾರ್ದು. ಮತ್ತೆ ಮಠಮುಖನಿ ಅಂತ ಹೇಳಿದ್ರೆ ನಿನ್ನ ರೂಪವನ್ನು ನೋಡಿ ಹೇಳಿದ್ದಲ್ಲ, ನಿನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ವಾಂಛೆ ಅಲ್ಲ, ಅದಕ್ಕೆ ಕವಿದಿರುವಂತಹ ಬೂದಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನೀರಾಟವನ್ನು ಆಡುತ್ತಿರುವಂತಹ ಸಂದರ್ಭ ನೀವು, ಆದ್ರೆ ನಿಮ್ಮನ್ನು ನೋಡಿದಾಗ ನೀವು ಇಲ್ಲಿಯವರಲ್ಲ ಅಂತ ಕಾಣ್ತದೆ. ಗಂಧರ್ವ ಲೋಕದವರು ನೀವು. ನಿಮ್ಮ ಓಜಸ್ಸು ತೇಜಸ್ಸನ್ನು ಕಂಡಾಗ ನೀವು ದೇವತೆಗಳೇ ಸರಿ. ದೇವತೆಗಳಾದಂತಹ ನೀವು ಲೋಕದ ಹಿತವನ್ನು ಕಾಪಾಡಬೇಕಿತ್ತು, ಹಾಗೆ ಮಾಡಲಿಲ್ಲ. ನೀವೇ ನಮಗೆ ಆದರ್ಶವಾಗಬೇಕಿತ್ತು, ಅದನ್ನು ಮಾಡಲಿಲ್ಲ. ಆದ ಕಾರಣ ತಪ್ಪು ದಾರಿಯನ್ನು ನಡೆದಂತಹ ನಿಮಗೆ ಏನು ಶಿಕ್ಷೆ ಗೊತ್ತಾ? ರಕ್ಷಿಸುವಂತಹ ಜವಾಬ್ದಾರಿ ನಮಗೂ ಮಹತ್ತರವಾಗಿದೆ. ಇಹಲೋಕದ ಕೈವೆಯನ್ನು ಬಿಟ್ಟರಾದರೂ ಕೂಡ ಲೋಕದ ಹಿತದ ಬಗ್ಗೆ ನಾವು ಚಿಂತಿಸಬೇಕಾದವರು. ಆದ ಕಾರಣ ನೀವು ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಏನು ಮಾಡಿದಿರಿ? ಕಾಣವಲ್ಲದಂತಹ ಕಾಲದಲ್ಲಿ ನೀರಲ್ಲಿ ಜಲಕೇರಿ ಆಡಿದಿರ. ಆದ ಕಾರಣ ಮತ್ತೆ ಹಾಗೆ ಜಲಕೇರಿ ಆಡಿದಂತಹ ನೀವು ಈ ಕಾಸಾಯ ಅಂದರೆ ಈ ಕಾನೂನಲ್ಲಿ ಮಾತ್ರವಲ್ಲ, ಈ ಸರವೇದಲ್ಲಿ ಮಸಲ ಪಾಲಿದು ಮೌನಿ ಬಾಲ
ನಮ್ಮೆಲ್ಲರ ಬಾಳುವೆಯಲಿ ಹಾಡುಗೈವೆಯಾರಿ ಯಾಕೆ ಸ್ವಾಮಿ ನಮ್ಮೆಲ್ಲರ ಬಾಳುವೆಯ ಹಾಡುಗೈವೆಯ ಕಾಲ ಬಿಡಿವೆವು ಪಾಲಿಸು ಬಾಳು ಓದಿ ಬಾಲ ಪಾಲಿಸು ಮುನಿಪಾಲ, ಮೇಲಿನ ಲೋಕದವರು ಗಂಧರ್ವರ ಪತ್ನಿಯರು ಎನ್ನುವ ಕಾರಣದಿಂದಾಗಿ ನೀವೇನು ನಿಮ್ಮ ಯೋಗ್ಯತೆ ಏನು ತಿಳಿಯದೆ ಈ ರೀತಿಯಾಗಿ ವರ್ತಿಸಿಬಿಟ್ಟೆವು. ಅಹಂಕಾರದ ಪಿತ್ತವೆನ್ನುವುದು ನಮ್ಮ ನೆತ್ತಿಗಡರಿತು. ಆ ಕಾರಣದಿಂದಾಗಿ ಈ ರೀತಿಯಾಗಿ ವರ್ತಿಸಿಬಿಟ್ಟೆವು ಸ್ವಾಮಿ. ಕೋಪಗೊಂಡಂತಹ ನೀವು ನಮಗೆ ಶಾಪವನ್ನೇ ನಮ್ಮ ಗಂಡನಿಗೆ ಶಾಪವನ್ನೇ ನೀಡಿದ್ದೀರಾ. ತಂದೆ, ಅಂಬೆಗಾಲಿಡುವಂತಹ ಮಗುವೊಂದು ತನ್ನ ತಾಯಿಯ ಎದೆಗೆ ತುಳಿಯಿತು ಎಂದು ಆ ತಾಯಿಯ ಮಗುವನ್ನು ಘಾಸಿಗೊಳಿಸುವುದಕ್ಕೆ ಹೊಡೆಯುವುದಕ್ಕೆ ಮುಂದಾಗುತ್ತಾಳೆಯೇ? ಇಲ್ಲ, ಮಗುವನ್ನು ಪ್ರೀತಿಸುತ್ತಾಳೆ, ಮುದ್ದಿಸುತ್ತಾಳೆ. ನಮ್ಮನ್ನು ನಿಮ್ಮ ಮಕ್ಕಳು ಎನ್ನುವ ಹಾಗೆ ಭಾವಿಸಿಕೊಳ್ಳಿ. ಕೊಟ್ಟಂತಹ ಶಾಪಕ್ಕೆ ಪರಿಹಾರವನ್ನು ಕೊಡಿ, ಪರಿಹಾರವನ್ನು ಕೊಡಿ. ಸುಮಗೋ ಮನೆಯವರೇ ವಿಭ್ರಮಗೊಳ್ಳಬೇಡಿ. ವಿಭ್ರಮಗೊಳ್ಳಬೇಡಿ. ಅಕ್ರಮಗೈದವನಿಗೆ ಇದ್ದೇ ಅಪಿತ ಶಾಪನು. ಬುದ್ಧಿಯಾಗಲುಂಟೆ ಕರುಣಿಸುವೆ ನಾ ಬುದ್ಧಿ ಶಾಪ. ಬುದ್ಧಿಯಾಗಲುಂಟೆ ಕರುಣಿಸುವೆ ನಾ ಬುದ್ಧಿ ಶಾಪ. ವಿಸರ್ಜನಾಪನ ಚಕ್ರದ ಸುಗೆಯು ಮುಂದೆ ಸುಮಗೋಮಲೆಯರೇ ವಿಭ್ರಮಗೊಳ್ಳಬೇಡಿ. ಮುನಿಗಳೇ, ಗಂಡನ ಜೊತೆ ನೀರಾಟಕ್ಕೆಂದು ಈ ಭೂಲೋಕಕ್ಕೆ ಇಳಿದು ಬಂದವರು ನೀವು ಸತ್ಯ. ಲೋಕದ ಹಿತವನ್ನು ಕಾಪಾಡಬೇಕಾದ ಸತ್ಯವಾದರೂ ಕೂಡ ವಿಲಾಸಿ ಜೀವನಕ್ಕೆ ಮಾರಿ ಹೋದಂತಹ ನೀವು ನೀರಾಟವನ್ನಾಡಿದಿರಿ. ಅದು ಕಾಲವಲ್ಲದ ಕಾಲ, ಹೊತ್ತಲ್ಲದ ಹೊತ್ತಲ್ಲಿ. ಅದಕ್ಕೆ ಬೇಕಾಗಿ ನೀನು ನೀರಿನಲ್ಲಿದ್ದಂತಹ ನೀನು ಮಗನಾಗಿಯೇ ಹೋಗು ಎಂಬ ಹಾಗೆ ನಿನ್ನ ಗಂಡನನ್ನು ಶಪಿಸಿದ್ದು ಸರಿ. ನಿಮಗೆ ಗಂಡನನ್ನು ಬಿಟ್ಟಿರುವುದಕ್ಕೆ ಕಷ್ಟವಾಗ್ತದೆ ಎಂಬಂತಹ ನೆಲೆಯನ್ನು ಕಲ್ಪಿಸಿಕೊಂಡಿರಿ. ಆದರೆ ನಿಮಗೆ ಸಾವು ಎಂಬುದು ಇಲ್ಲ. ಆದರೆ ಗಂಡನನ್ನು ಬಿಟ್ಟಿರುವುದಕ್ಕೆ ನಿಮಗೆ ಸಾಧ್ಯವಿಲ್ಲ ಎಂಬ ಹಾಗೆ ನಿಮ್ಮ ಇರಾದೆ. ಆನೆಲೇರೆ ಹೇಳ್ತಾ ಇದ್ದೇನೆ, ಕೊಟ್ಟ ಶಾಪ ಅದನ್ನು ಮರುಪಡೆಯುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ ಮಕ್ಕಳೇ. ಹಾಗಾದ್ರೆ ಮಕರಿಯಾಗಿ ಹುಟ್ಟಲೇಬೇಕು. ಸರಿಯಾಗಿ ಹುಟ್ಟಲೇಬೇಕು. ಆದರೆ ಯಾವತ್ತು ಅದಕ್ಕೆ ಬಿಡಿಶಾಪ, ಯಾವತ್ತು ಮೋಕ್ಷ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣವಿದೆ. ಯಾಕಂತ ಹೇಳಿದ್ರೆ ಅವನು ದೌಷ್ಟ್ಯತನದಿಂದ ತಪ್ಪನ್ನು ಮಾಡಿರಬಹುದು ನಿಜ, ಆದರೆ ನೀವು ತಪ್ಪು ಮಾಡಿದವರು ಇಲ್ಲ. ನೀವು ತಪ್ಪುಗೆ ಅಲ್ಲ, ಅವನು ಮಾಡಿದಂತಹ ತಪ್ಪಿಗೆ ನೀವು ಒಟ್ಟಿಗೆ ಸೇರಿದವರು ಮಾತ್ರ ಸತ್ಯ. ಅದಕ್ಕಾಗಿ ನಿಮಗೆ ಬೇಕಾಗಿ ದುರ್ಶಾಪವನ್ನು ನೀಡ್ತಾ ಇದ್ದೇನೆ. ಮುಂದೊಂದು ದಿನ ಶಿಕ್ಷಕರು ರಕ್ಷಕನಾದಂತಹ ಶ್ರೀಹರಿ ಬರುವುದಕ್ಕಿದ್ದಾನೆ. ಅವನ ಕೈಯಲ್ಲಿ ಇರುವಂತಹ ಚಕ್ರ ಆ ಕಾಂತಾರಕ್ಕೆ ಅಥವಾ ಅವನ ಮಕರಿಗೆ ಅದು ತಾಗಿತ್ತು ಅಂತ ಸಮಯದಲ್ಲಿ ಅವನಿಗೆ ಮೋಕ್ಷವಾಗ್ತದೆ. ಅವನು ಮೊದಲಿನಾಗೆ ನಿಮ್ಮ ಗಂಡನಾಗಿ ಇದ್ದೇನೆ ಮಕ್ಕಳು. ಹಾಗೇ ಆಗಲಿ ಶುಭವಾಗಿ. ಮತ್ತ ಗಜದ ಉತ್ತರಪತಿ ಪತಿ ಮರ್ಯಾದ ತ್ರಿಕೂಟ ಬರುವುದದೆ ಗದೈ
ಹೇಳ್ತಾ ಇದ್ದೇನೆ. ಬಹಳಷ್ಟು ಮಂದಿಗಳಿದ್ದಾರೆ ನನ್ನವರೆಲ್ಲ. ಹೌದು, ನನ್ನನ್ನು ಓಲೈಸಿಕೊಂಡು ಬಂದವರಿದ್ದಾರೆ. ಅಷ್ಟು ಮಾತ್ರವಲ್ಲ, ಪ್ರಾಣಿಗಳಲ್ಲಿ ಗಜೇಂದ್ರನಾಗಿ ನನಗೆ ಹೆಂಡತಿ ಮಕ್ಕಳು ಎಲ್ಲವರು ಇದ್ದಾರೆ. ಉಳಿದ ಪ್ರಾಣಿಗಳಲ್ಲಿ ಅದಿಷ್ಟರವರೆಗೆ ನಾನು ಕಂಡದ್ದಿಲ್ಲ. ಹೇಗೋ ಬೇಕೋ ಹಾಗೆ ವ್ಯವಹರಿಸ್ತಾ ಇದ್ದಾವೆ ಪ್ರಾಣಿಗಳು. ಆದ್ರೆ ಈ ಹೊತ್ತು ಏನೋ ಸ್ವಲ್ಪ ಬಹಳ ಬದುಕುವುದಕ್ಕಾಗುವುದಿಲ್ಲ, ಕಷ್ಟವಾಗುತ್ತಾ ಇದೆ, ಹೀಗೆಂದು ಕೀಳಿಡುತ್ತಾ ಇವೆ. ಯಾಕೆ ಎಂದು ನೋಡಿದ್ರೆ ಅವರಿಗೆ ಮಾತ್ರ ಅಲ್ಲ, ನನಗೂ ಕೂಡ ಅನುಭವ ಆಗುತ್ತಾ ಇದೆ. ಈ ದೇಹಕ್ಕೆ ಏನೋ ಒಂದು ಆಯಾಸ. ಅಷ್ಟೇ ಅಲ್ಲ, ಬಿಸಿಲ ಬೇಗೆಯನ್ನು ತಡೆದುಕೊಳ್ಳುವುದಿಲ್ಲ. ಉಷ್ಣತೆ ಹೆಚ್ಚಾಗುತ್ತಾ ಇದೆ. ಉರಿ 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 ಅದರಿಂದ ನಾವು ಕಂಗೆಟ್ಟಿದ್ದೇವೆ. ನನ್ನ ಜೊತೆಯಲ್ಲಿರುವವರೆಲ್ಲವರು ಕೂಡ ಅಲ್ಲಲ್ಲಿ ಬಿದ್ದುಕೊಂಡಿದ್ದಾರೆ. ಈ ಉರಿಯನ್ನು ತಡೆದುಕೊಳ್ಳಬೇಕು ಅಂತಾದ್ರೆ, ಇದನ್ನು ನಿವಾರಿಸಿಕೊಳ್ಳಬೇಕು ಅಂತಾದ್ರೆ ಏನು ಮಾಡೋಣ? ನೀರು ಇಲ್ಲದಿದ್ದರೆ ಜೀವ ಉಳಿಯುವುದಿಲ್ಲ. ಇನ್ನೊಂದು ಗಳಿಗೆಯಲ್ಲಿ ನಾವೆಲ್ಲ ಸಾಯುತ್ತೇವೆ. ಹೀಗೆಂದು ಬೊಬ್ಬಿಡುವಾಗ ಏನು ಮಾಡೋಣ ಹೀಗೆಂದು ಸೊಂಡಿಲನ್ನೆತ್ತಿ ಆಗ್ರಾಣಿಸಿದ್ರೆ ಹತ್ತಿರದಲ್ಲೆಲ್ಲ ಒಂದು ಸಲಿಲ ನೀರಿನ ಸ್ವರ ಕೇಳ್ತಾ ಇದೆ. ತಡವನ್ನು ಮಾಡುವುದಿಲ್ಲ. ನನ್ನವರನ್ನೆಲ್ಲ ಸೇರಿಸಿಕೊಂಡು ಆದಂತ ಈ ಬೇಗೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ನೀರಿದ್ದ ಕಡೆಗೆ ಧಾವಿಸ್ತೇವೆ. ನೋಡೋಣ.
ಅದೆಷ್ಟೋ ಕಾಲಗಳಿಂದ ಹೆಂಡತಿ ಮಕ್ಕಳ ಒಡಗೂಡಿ ಈ ಮಕ್ಕಳ ಜೀವಿಸುತ್ತಾ ಇದ್ದಾನೆ. ತ್ರಿಕುಟಾಚಲದಲ್ಲಿರುವಂತಹ ಪ್ರಾಣಿಗಳೆಲ್ಲ ನೀರು ಕುಡಿಯುವುದಕ್ಕೆ ಬರುವುದು ಕಾಸಾರಕ್ಕೆ ಬಂದವರೆಲ್ಲ ಹಿಡಿದು ತಿಂದು ಜೀವನವನ್ನು ಮಾಡ್ತಾ ಇದ್ದೇನೆ. ಎಂದಿನಂತೆ ಇಂದಲ್ಲ, ಒಮ್ಮೆ ನೀರನ್ನು ನೋಡಿದರೆ ಈ ಪದ್ಮಕಾಚಾರದ ತಿಳಿಯಾದಂತಹ ನೀರು ಈ ಹೊತ್ತಿಗೆ ಕೆಸರೇಳುತ್ತಾ ಇದೆ. ಕಾರಣ ಏನು? ಮತ ಗಜಗಳ ಹಿಂಡಂದು ಈ ಕಾಚಾರಕ್ಕೆ ಬಂದಿದೆ ಅಂತೆ. ವಿಚಾರಿಸಿಕೊಳ್ಳುತ್ತೇನೆ. ಈ ಕಡೆಯಿಂದ ಇಳಿದವ ಅಲ್ಲಿ ಅಂತ ಹೇಳ್ತೇನೆ. ಅದೆಷ್ಟು ಕಥೆಗಳನ್ನೆಲ್ಲ ಸೇರಿಸಿಕೊಂಡು ಈ ಪದ್ಮಕಾಚಾರಕ್ಕೆ ಇಳಿದೆ. ನಿನ್ನ ಸೊಂಡಿಲಿನಿಂದ ಈ ನೀರನ್ನು ಪತ್ತಿಸುವುದಕ್ಕೆ ಮುಂದಾದೆಯೋ ಮಾತ್ರವಲ್ಲ, ಎಲ್ಲರೂ ಈ ನೀರಿನಲ್ಲಿ ಆಟವನ್ನು ಆಡುತ್ತಾ ಇದ್ದಾರೆ. ನನ್ನನ್ನು ಕೇಳಿಯೇ ಈ ಕೆಲಸವನ್ನು ಮಾಡಬೇಕಿತ್ತು. ಯಾರು ಬಲ್ಲೆಯ? ಈ ಜಲದಿಗೆ ಒಡೆಯಲಿದ್ದೇನೆ ಮಕರ. ಇದೇನು ಕಾಸಾರ ನಿನ್ನ ಅಪ್ಪನಂತ ತ್ರಿಕುಟಾಚಲಕ್ಕೆ ನಾನೇ ಒಡೆಯ. ಇಲ್ಲಿ ಯಾರೂ ನನ್ನನ್ನು ಕೇಳುವ ಹಾಗಿಲ್ಲ, ನನ್ನನ್ನು ಪ್ರಶ್ನಿಸಕೂಡದು.
ಯಾಕೆಂತ ಕೇಳಿದ್ರೆ ನಾನು ಬಲಿಷ್ಠನಾದಂತಹ ಗಜ. ಈ ಪದ್ಮಕಾಸಾರಕ್ಕೆ ಇಳಿದದ್ದು ನಮ್ಮ ಶರೀರಕ್ಕೆ ಆದಂತಹ ಬೇಗೆಯನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ನೀರಿಗಿಳಿದಿದ್ದೇವೆ. ನೀರೇನು ನಿನ್ನ ಸ್ವಂತ ಅಲ್ಲ, ಸಕಲ ಜೀವರಾಶಿಗಳಿಗೂ ಕೂಡ ಇದ್ದಂತಹ ನೀರು ಇದು. ಯಾರು ಬೇಕಾದ್ರೂ ಬರುವುದು, ಏನು ಬೇಕಾದ್ರೂ ಮಾಡಬಹುದು. ನೀನು ನಿನ್ನಷ್ಟಕ್ಕೆ ನೀರಿನಲ್ಲಿ ವ್ಯವಹರಿಸು, ನಮಗೆ ಆಟವಾಡುವುದಕ್ಕೆ ಬಿಟ್ಟು ಬಿಡು. ಒಂದು ವೇಳೆ ಅಡ್ಡಿಯುಂಟು ಮಾಡಿದ್ರೆ ಬಿಡುವುದಿಲ್ಲ ನಿನ್ನನ್ನು. ಕಾರಣ ಪರಾಕ್ರಮ, ಪೌರುಷ ಪ್ರಧಾನವಾದಂತಹ ಪ್ರಪಂಚ. ಈ ನೀರಿನಲ್ಲಿ ನಮಗೆ ಎದುರಾಗುವವರು ಯಾರಿಲ್ಲ. ಅದೆಷ್ಟೋ ಕಾಡಿನಿಂದ ಬಂದ ಪ್ರಾಣಿಗಳನ್ನೆಲ್ಲ ತಿಂದಿ ತೇಗಿದವನಿದ್ದಾನೆ ಎಂಬಲ್ಲಿಗೆ ಮುಂದುವರಿದ್ರು ಆಗ್ತದೆ ಎನ್ನುವ ತಿಳುವಳಿಕೆ ನಿನಗಿದ್ರೆ ನೋಡಿಕೊಳ್ತಾನೆ. ನೀನು ನೀರಿನಲ್ಲಿ ಮಾತ್ರ ಅಲ್ವಾ, ನೀರಿನಿಂದ ಸ್ವಲ್ಪ ಮೇಲೆ ಎದ್ದು ಬಾ. ಉಳಿದಂತಹ ಪ್ರಾಣಿಗಳೊಡನೆ ನೀನು ಕಾದಾಟವನ್ನು ನಡೆಸು. ನಿನ್ನ ಶಕ್ತಿಯ ಆ ಉಳಿದ ಪ್ರಾಣಿಗಳ ಶಕ್ತಿಯೋ ಗೊತ್ತಾಗುತ್ತದೆ. ನೀರಲ್ಲಿ ಮಾತ್ರ ಅಲ್ವಾ ನಿನ್ನ. ನನಗೆ ನೀರಿನಲ್ಲಿ ಇದ್ದಷ್ಟು ಶಕ್ತಿ ಮೇಲಿಲ್ಲ ಅಂತ ನಿನಗೆ ಗೊತ್ತುಂಟು. ಹಾಗೆಂದು ಮೇಲಿದ್ದಷ್ಟು ಶಕ್ತಿ ನೀರಿನಲ್ಲಿ ಇಲ್ಲ ಅಂತ ನಿನಗೆ ನಾನು ಗೊತ್ತು ಮಾಡ್ತೇನೆ. ಹಾಗೆಂದು ಭಾವಿಸಬೇಡ. ನಿನಗಿಂತ ಎಷ್ಟೋ ಗಾತ್ರದಲ್ಲಿ ದೊಡ್ಡವನಿದ್ದೇನೆ. ಸೊಂಡಿಲಲ್ಲಿ ನಿನ್ನಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸುವಾಗ ಕೇಳುವವ ಯಾರು?
ಎಂಬದ ಪರಮ ಜ್ಞಾನದ ಮಹಿಮೆಯಿಂದ ಶ್ರೀಕರಿಯನು ತಿದ್ದಿದ ಶ್ರೀಕರಿಯನು ತೀದಿದ ಸರ್ವ ವಿಷಯಾಂತರದ ವರೆಯತ್ತ ತರುವ ಕಾರಣಕರ್ತ ಶ್ರೀವರ ಸರ್ವ ಕಾರಣಕರ್ತ ಶ್ರೀವರ ಸ್ಮರಪಿತನೇ ಸುರದೇವ್ಯ ಭಕ್ತರ ಕಾವ ಕರುಣಾಮಯನೇ ಕರುಣಾಮಯನೇ ಬಂದಿ ಮೃತ್ಯುವಿನ ಈ ಮೃತ್ಯುವಿನ ಸಲಗೆಂದು ಮೊರೆಯಿಡಲು ಕರುಣಾಮಯ ಶ್ರೀಗರಿ ಸ್ಮರಪಿತನೇ ಸ್ವಾಮಿ. ಅಯ್ಯೋ ಅಯ್ಯೋ, ನನ್ನ ಕಾಲಲ್ಲಿ ಹಿಡಿದು ಈ ಮೊಸಳೆ ನೀರಿನ ಆಳಕ್ಕೆ ಎಳೆಯುತ್ತಾ ಇದೆ ಸ್ವಾಮಿ. ನನ್ನ ಪ್ರಾಣ ಹೋಗುತ್ತಾ ಇದೆ. ಒಂದು ಸಲಹು ಸ್ವಾಮಿ. ಸಕಲ ಜೀವರುಗಳನ್ನು ಕಾಯುವವಲ್ವ ನೀನು ಕರುಣಾಮಯನಲ್ವೇ ಸ್ವಾಮಿ. ಈ ಭೇದವನ್ನು ಯಾಕೆ ಕಲ್ಪಿಸ್ತಿದ್ದೀಯಾ ತಂದೆ? ಬಾ ಸ್ವಾಮಿ, ನನ್ನನ್ನೊಮ್ಮೆ ರಕ್ಷಿಸು, ನನ್ನನ್ನೊಮ್ಮೆ ಕಾಪಾಡು. ಓ ಕರುಣಾಮಯನೇ ಬಾ. ಸಾವಿರ ಜನ ಬಂದರೂ ಉತ್ತರ ಕೊಟ್ಟೇನು? ಸರಗೆ ಮಹಾದೇವ ಉಳಿಸದಿ ಕಾಯವನು ಚಲ ಜಗಲಿ ರವಿಚಂದ್ರ ನವತಾರೆಗಳ ಕರ್ತ ಉಳಿದಡಿದ ಬ್ರಹ್ಮಾಂಡಗಳ ವ್ಯಾಪಕನೇ ನಿನ್ನ ಚರಣ ಧೂಳಿಯ ಕಣವಿದು ಸಲಬೋ ಸಲಬೋ ಮಹಾದೇವೆನುತ ತುತಿಗೈದರು ಸಲಹೋ. ಓ ತಂದೆಯೇ, ನನ್ನ ಮೊರೆ ಕೇಳಿಸುತ್ತಿಲ್ವೇ ಸ್ವಾಮಿ? ಸಕಲ ಸಹಸ್ರ ನಕ್ಷತ್ರ ತಾರೆಗಳನ್ನು, ಸೂರ್ಯ ಚಂದ್ರಾದಿಗಳನ್ನು, ಈ ಭುವಿಯನ್ನು ಅಲ್ಲ 7 ಲೋಕಗಳನ್ನು ಸೃಷ್ಟಿಸಿ ಸಕಲವನ್ನು ಕೂಡ ಕಾಪಾಡುವಂತಹ ಓ ಕರ್ತಾರನೇ ಸ್ವಾಮಿ, ಬಾ. ಈ ಮೃತ್ಯು ಕೂಪದಿಂದ ನನ್ನನ್ನು ಮೇಲೆತ್ತು. ಈ ಪಾಪಿ, ಈ ಮೊಸಳೆ ನನ್ನನ್ನು ಹಿಡಿದೆಳೆಯುತ್ತಾ ಇದ್ದಾನೆ. ಓ ತಂದೆಯೇ, ಕರುಣೆಯನ್ನು ತೋರಿಸಿ ಬಾ ಸ್ವಾಮಿ, ನನ್ನನ್ನೊಮ್ಮೆ ರಕ್ಷಿಸು ದೇವ. ಯಾರು ಇಲ್ಲ. ನನ್ನ ಹೆಂಡತಿ, ಮಕ್ಕಳು ಎಲ್ಲವರು ಕೂಡ ನನ್ನಲ್ಲಿ ತ್ರಾಣ ಇರುವಲ್ಲಿಯವರೆಗೆ ನನ್ನನ್ನು ಓಲೈಸಿಕೊಂಡು ಬಂದರು. ಏನಾದರೂ ಕಷ್ಟ ಬಂದರೆ ಕೀಳಿಡುತ್ತಾ ನನ್ನನ್ನು ಕುಟ್ಟಿ ಕುಟ್ಟಿ ಕುತ್ತಿ ಹಬ್ಬ ಬೇಕಾದುದನ್ನು ಕೇಳುತ್ತಾ ಇದ್ದವು. ಈಗ ನನ್ನ ಪ್ರಾಣ ಹೋಗುತ್ತಾ ಇದೆ ಅಂತ ಅನ್ನುವಾಗ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ. ಪ್ರಪಂಚದಲ್ಲಿ ಸಂಬಂಧ ಅಂದ್ರೆ ಇಷ್ಟೇ, ಯಾವ ಸಂಬಂಧವೂ ಇಲ್ಲವ? ಹಾಗಿದ್ರೆ ಸಂಬಂಧಿಕ ನಮಗೆ ಯಾರು? ಅವನೊಬ್ಬನೇ ಅಲ್ವೇ? ಅವನನ್ನು ಕರೆದರೂ ಕೂಡ ನನ್ನ ಮೇಲೆ ಕರುಣ ಇಲ್ಲವೇ? ಇನ್ನೂ ಬಾರದೆ ಇದ್ದಾನಲ್ಲ. ಓ ಸ್ವಾಮಿ, ಬಾ ಸ್ವಾಮಿ, ನೀನೇ ನನ್ನ ರಕ್ಷಕ, ನೀನೇ ನನ್ನ ಸರ್ವಸ್ವ, ನೀನೇ ಸಕಲವು. ಬಾ ಸ್ವಾಮಿ, ಬಾ ತಂದೆಯೇ. ಓ ದೇವಾ, ಇಲ್ಲ, ಎಷ್ಟು ಕೂಡ ನಾನು ಗೋಗರೆದ್ರು ಭಗವಂತನಿಗೆ ನನ್ನ ಮೇಲೆ ಕರುಣೆ ಇಲ್ಲ. ಯಾಕೆ ಹೇಳಿ? ನಮ್ಮ ಭಕ್ತಿ ಸಾಕಾಗುವುದಿಲ್ಲ. ಇಷ್ಟರವರೆಗೆ ನನ್ನಲ್ಲಿ ಶಕ್ತಿ ಇತ್ತು. ನನ್ನ ಶಕ್ತಿಯಿಂದ ನನ್ನನ್ನು ನಾನೇ ರಕ್ಷಿಸಿಕೊಳ್ತೇನೆ ಎನ್ನುವಂಥ ಅಹಂ ನನ್ನಲ್ಲಿತ್ತು. ಇನ್ನೆಲ್ಲವನ್ನು ಬಿಡಬೇಕು. ಮೊಸಳೆ ಎಳೆದರೆ ಎಳೆಯಲಿ, ಎಷ್ಟು ಆಳಕ್ಕೆ ಎಳೆಯುತ್ತದೆ. ನನ್ನ ಬಲವನ್ನೆಲ್ಲ ಬಿಟ್ಟಿದ್ದೇನೆ. ದೇವನಿಗೆ ನನ್ನನ್ನು ಓ ಅದು ಸರಿ,
ಆತ್ಮಾರ್ಪಣೆ ಮಾಡಿಕೊಳ್ಳುವುದು ಸರಿಯೇ, ಆದರೆ ಅದಕ್ಕಿಂತ ಮೊದಲು ಭಕ್ತಿಯಿಂದ ನಾವು ಏನನ್ನಾದರೂ ದೇವರಿಗೆ ಕೊಡುವುದು ಬೇಡವೇ ಸ್ವಾಮಿ? ಏನಿದೆ ದೇವರಿಗೆ ಕೊಡ್ಲಿಕ್ಕೆ ಈ ನೀರಲ್ಲಿ? ಏನು? ಓ ಹೋ ಹೋ, ಒಂದು ಕಮಲ ಕಾಣುತ್ತಾ ಇದೆ. ಅದು ಒಂದೇ ನನಗಾಗಿ ಬಂದದ್ದೋ ಏನೋ. ಎತ್ತಿದ್ದೇನೆ, ಕೈಯಲ್ಲಿ ಹಿಡಿದಿದ್ದೇನೆ. ಇದನ್ನೇ ಭಗವಂತನಿಗೆ ನಾನು ಭಕ್ತಿಯಿಂದ ಅರ್ಪಿಸ್ತೇನೆ. ಪರಮಾತ್ಮ ಚಕ್ರದ ಚಕ್ರ ಬನ್ನಕ್ಕಿದ ರೂಪದಲ್ಲಿ ಕಾಕಂದ ಗಜೇಂದ್ರ ಪಂಗರುಗ ನಾಮಗಾನಂದ ಭಾಗವ ಸುರಿದು ಶಂಕಿರಿದ ಕರಿಗೆ ಕೊಡಲಿ. ಗಜೇಂದ್ರ, ಹರಿ, ನಿನ್ನ ಮೊರೆಯ ಕರೆಯನ್ನು ಕೇಳಿಸಿ ಬಂದಿದ್ದೇನೆ. ಧೈರ್ಯ ತಾಳು. ಇನ್ನು ನೀನು ಹೆದರಬೇಕಾದ್ದಿಲ್ಲ. ನಿನಗಾದ ತೊಂದರೆ ಇವನಿಂದ, ಈ ಮಕರನಿಂದ. ಹೌದು ಸ್ವಾಮಿ. ಅವನಿಗೆ ನಾನು ತಿಳಿ ಹೇಳುತ್ತೇನೆ, ಧೈರ್ಯಸ್ಥನ ಆದಿತ್ತು. ಅಯ್ಯ ಮಕರನೇ, ತಡೆದರು ನೀನು ಮನ ಚಟಕಿಂಕರ ನೀನು ಪದಜಲ ಪ್ರಾಣಿಯ ನೀನು ಮನ ಚಟಕಿಂಕರನಿದೆ ಬಿಡಿದು ನುಂಗುವೆ ಗೋರಿ, ಬಿಡಿದು ನುಂಗುವೆ ಗೋರಿ, ನೀ ಬಿಡಿದೆಳೆಯುವ ಅಧಿಕಾರಿ. ತಡೆದಲ ಪ್ರಾಣಿಯ ನೀನು ನಮ ಚಟಕಿಂಕರ ಇದೆಯೋ. ಅಯ್ಯ ಮಕರವೇ, ನೀನು ಜಲಚರ ಪ್ರಾಣಿ ಮಾತ್ರವಲ್ಲ, ನೆಲದ ಮೇಲೂ ನಡೆಯುವಂತಹ ಪ್ರಾಣಿ, ಉಭಯ ಜೀವಿ. ಏನು ನಿನಗೆ ಸಿಕ್ಕುತ್ತದೆಯೋ ಅದನ್ನು ನೀನು ಹಿಡಿದು ನುಂಗುವವನು. ನಿನ್ನ ಆಹಾರ ಅಂತ ನಾನು ಸಮಾಧಾನ ತಾಳಿಕೊಳ್ಳಬಹುದು. ನನ್ನ ತುತ್ತು ಆದರೆ ನನಗೊಂದು ಹೊಣೆಗಾರಿಕೆ ಇದೆ. ಏನು? ನನ್ನ ಭಕ್ತರ ರಕ್ಷಣೆಯನ್ನು ಮಾಡುವುದು. ಅವನನ್ನು ಪರಮ ಭಕ್ತಿಯಿಂದ ಭಜಿಸಿದ ಕಾರಣ ನಿನಗೆ ತುತ್ತು ಆಗುವನಲ್ಲ. ಆದ್ದರಿಂದ ತಡೆ, ಅವಸರ ಮಾಡಬೇಡ. ಆ ಗಜೇಂದ್ರನನ್ನು ಬಿಟ್ಟು ಬಿಡು. ನನ್ನ ತುತ್ತು ಇದು. ಈ ಮದ ತುಂಬಿದ ಆನೆ ನನ್ನ ಈ ಕಾರ್ಯಾಲಯಕ್ಕೆ ಇರುವಾಗ ಹಿಡಿದಿದ್ದೇನೆ. ನನ್ನ ಬಾಯಿಗೆ ಅಡ್ಡ ಬರಬೇಡ. ಈಗ ಬಂದವ ನೀನ್ಯಾರೋ? ಆತನ ದೇವನು ನಿನಗವನ ಆಹಾರ ಆಗುವುದಿಲ್ಲ. ಯಾಕೆಂದ್ರೆ ಆತ ನನ್ನ ಪರಮ ಭಕ್ತ. ಭಕ್ತರನ್ನು ಸಂರಕ್ಷಿಸಬೇಕಾದ ದೇವನ ಕರ್ತವ್ಯ. ನೀನು ದೇವ. ಆದುದರಿಂದ ಅವನನ್ನು ಬಿಟ್ಟು ಬಿಡು. ಇಂತಹ ಅತಿರೇಕ ನಿನಗೆ ಬೇಡ. ಅವನನ್ನು ತಿನ್ನುವುದಕ್ಕೆ ನೀನು ಬಿಡುವುದಿಲ್ಲ. ದೇವ ನೀನಾದರೆ ಜಗಕ್ಕೆ
ನೀನು ಬಿಡುವುದಿಲ್ಲ. ಹೆಚ್ಚಿಸುವಂತಹ ಹೊಣೆಗಾರಿಕೆ ನಿನಗಿದೆ. ಅಯ್ಯ, ಹಾಗಿದ್ದ ಮೇಲೆ ನಿನ್ನನ್ನು ಬಿಡುವುದರಲ್ಲಿ ಅರ್ಥವಿಲ್ಲ. ನಿನ್ನನ್ನು ತಿಂದು ಬಳಿಕ ಅವನನ್ನು ನೋಡೋಣ. ಮಕರದಲ್ಲಿ ಗಜೇಂದ್ರ ಹಿಡಿದುಕೊಳ್ಳಿ. ಗಜೇಂದ್ರ ಪರಮಾತ್ಮ ಬಲು ದಣಿದೆ ಏನು ಸತ್ಯ ಸ್ವಾಮಿ. ಆ ಮಕರನ ಹಿಡಿತಕ್ಕೆ ಸಿಲುಕಿದಂತಹ ನೀನು ಚಡಪಡಿಸುತ್ತ ಒಂದೇ ಸಮನೆ ನನ್ನ ನಾಮ ಸಂಸ್ಮರಣೆಯನ್ನು ಮಾಡಿದ್ದೆ. ನಿಜ, ಅದನ್ನು ಕೇಳಿಯೇ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ನಿನ್ನ ರಕ್ಷಣೆಯನ್ನು ಮಾಡಿದ್ದೇನೆ. ನೀನು ನನಗೆ ಅನ್ಯನಲ್ಲ. ನನ್ನ ಭಕ್ತ ಕೋಟಿಯಲ್ಲಿ ನೀನು ಓರ್ವನಾಗಿದ್ದೆ. ಈ ಒಂದು ಸಂಸ್ಕಾರ ನಿನಗೆ ಈ ಜನ್ಮದಲ್ಲಿ ಆರ್ಜಿಸಿದ ಪುಣ್ಯದಿಂದ ಉಂಟಾದ್ದಲ್ಲ, ಮತ್ತೆ ಕಳೆದ ಜನ್ಮದಲ್ಲಿ ನೀನು ಮಾಡಿದಂತಹ ಪುಣ್ಯ ಇದೆಯಲ್ಲ, ಕಳೆದ ಜನ್ಮ ನನ್ನ ನಾಮಸ್ಮರಣೆಯ ಬಲವಿದೆಯಲ್ಲ, ಅದೇ ನಿನ್ನನ್ನು ಈ ಸಂದರ್ಭದಲ್ಲಿ ರಕ್ಷಿಸಿದೆ. ಪಾಂಡ್ಯ ದೇಶದ ಅರಸನಾಗಿದ್ದಿ. ಇಂದ್ರದ್ಯುಮ್ನ ನಾಮಕನಾದಂತಹ ನೀನು ಅಗಸ್ತ್ಯ ಮಹರ್ಷಿಗಳಿಂದ ಶಾಪಗ್ರಸ್ತನಾಗಿ ಈ ರೀತಿಯ ಆನೆಯ ಜನ್ಮವನ್ನು ತಾಳುವ ಹಾಗಾಯಿತು. ಆನೆ ಮದದ ಸಂಕೇತ. ಆ ಅಗಸ್ತ್ಯ ಮಹರ್ಷಿ ಬರುವಾಗ ಆತನನ್ನು ನೀನು ಮದದಿಂದ ಆಧರಿಸಲಿಲ್ಲ ಎಂಬ ಕಾರಣಕ್ಕಾಗಿ ನಿನಗೆ ಈ ಶಾಪ ಪ್ರಾಪ್ತವಾಯಿತು. ಆದರೆ ನೀನು ನನ್ನ ಧ್ಯಾನಸ್ಥನಾದುದರಿಂದ ನಿನಗೆ ಇಂತಹ ಜನ್ಮ ಉಂಟಾಗಿ ಈ ರೀತಿಯ ಸಂಸ್ಕಾರ ಪ್ರಾಪ್ತವಾಯಿತು. ಹಾಗೆ ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಮಕರ ಯಾರು ಗೊತ್ತಾ? ಕುಹು ನಾಮಕನಾದಂತಹ ಗಂಧರ್ವ. ಆತನೂ ಕೂಡ ಋಷಿಶಾಪಗ್ರಸ್ತನಾಗಿದ್ದಾನೆ. ದೇವಲ ಮಹರ್ಷಿಗಳಿಂದ ಶಾಪಗ್ರಸ್ತನಾದಂತಹ ಆತ ಮಕರ ರೂಪವನ್ನು ತಾಳಿ ಈ ಸರೋವರದಲ್ಲಿ ಬಿದ್ದುಕೊಂಡಿದ್ದ. ಈ ಸುದಿನಕ್ಕಾಗಿ ಆತನು ನೀನು ಕಾಯುತ್ತಾ ಇದ್ದದ್ದನ್ನು ನಾನು ಮೊದಲೇ ತಿಳಿದುಕೊಂಡಿದ್ದೇನೆ. ನಿಮ್ಮನ್ನು ಅನುಗ್ರಹಿಸುವುದಕ್ಕೆ ಇದೇ ಸಂದರ್ಭ ಅಂತ ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಇನ್ನು ನೀನು ಯಾರಿಗೂ ಹೆದರಬೇಕಾದಿಲ್ಲ. ನೀನು ಮುಂದೆ ಹೇಗೆ ನಿನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಸುಖವಾಗಿ ಇದೆಯೋ ಅದೇ ರೀತಿ ಸುಖ ಸಂತೋಷದಿಂದ ಬಾಳುತ್ತಾ ಇರು. ನಿನ್ನ ಪುಣ್ಯಕ್ಕೆ ಫಲವಾಗಿ ಅನಂತ ಆನಂದದ ವೈಕುಂಠ ಧಾಮವನ್ನು ನಿನ್ನ ಜೀವನದ ಬಳಿಕ ನಾನು ಅನುಗ್ರಹಿಸುವನಿದ್ದೇನೆ. ಆದರೆ ಈ ಲೋಕಕ್ಕೆ ಒಂದು ಪಾಠ ನಿನ್ನಿಂದ ಆಗಬೇಕು. ನೀನು ಮೃಗ ತಾನೆ. ದೇವರು ಒಲಿಯುವುದು ಕೇವಲ ಋಷಿಗಳಿಗಾಗಲಿ ಅಥವಾ ನಿರಂತರ ಪೂಜೆಯನ್ನು ಮಾಡುತ್ತಿರುವವರಿಗಾಗಲಿ ಅಥವಾ ಪ್ರಾಯವನ್ನು ನೋಡಿಯಾಗಲಿ ಜಾತಿಯನ್ನು ನೋಡಿಯಾಗಲಿ ವರ್ಣವನ್ನು ನೋಡಿಯಾಗಲಿ ಅಲ್ಲ, ಮೃಗವೇ ಆಗಿದ್ದರು ಭಕ್ತಿ ಆತನಲ್ಲಿದ್ದರೆ ಭಗವಂತನ ಅನುಗ್ರಹ ಆಗುತ್ತದೆ ಅಂತ ನಾನಿಲ್ಲಿ ತೋರಿಸಿಕೊಟ್ಟಿದ್ದೇನೆ. ದೇವರಿರುವುದು ನುಡಿಯಲ್ಲಲ್ಲ, ಮಡಿಯಲ್ಲಲ್ಲ, ಗುಡಿಯಲ್ಲಲ್ಲ, ಯಾತ್ರೆಯಲ್ಲಲ್ಲ, ಜಾತ್ರೆಯಲ್ಲಲ್ಲ, ಸ್ತೋತ್ರದಲ್ಲೆಲ್ಲ ನಿಷ್ಕಲ್ಮಶವಾದಂತಹ ಭಕ್ತಿಯಲ್ಲಿ ಈ ಭಗವಂತನಿದ್ದಾನೆ ಎಂಬಂತಹ ಸಂದೇಶ ಈ ಪ್ರಕರಣದಿಂದ ಲೋಕಕ್ಕೆ ತಿಳಿಯುವ ಹಾಗಾಯಿತು. ನೀನು ನಿನ್ನ ಮನೆಯನ್ನು ಸೇರು, ಅಂದರೆ ನಿನ್ನ ವನದಲ್ಲಿ
ನಿನ್ನ ಹೆಂಡತಿ ಮಕ್ಕಳೊಡನೆ ಸುಖವಾಗಿರು. ನಾನು ನನ್ನ ವೈಕುಂಠ ಧಾಮಕ್ಕೆ ತೆರಳುತ್ತೇನೆ. ಪ್ರಭು, ಬಹಳ ಸುಲಭದಲ್ಲಿ ಮುಗಿಸಿದ್ದೀರಿ. ನಾನು ಎಷ್ಟು ವರ್ಷಗಳ ಕಾಲ ಅನುಭವಿಸಿದ್ದೇನೆ. ದೇವರೇ, ಎಲ್ಲವೂ ನಿನ್ನದ್ದು. ನಿಯಮ ಇಲ್ಲದೆ ನಡೆಯುವುದಿಲ್ಲ ಈ ಪ್ರಪಂಚದಲ್ಲಿ ಎನ್ನುವುದನ್ನು ನಿನ್ನ ಅನುಗ್ರಹದಿಂದ ನಾನು ತಿಳಿದೆ. ನಾನು ಆನೆಯಾಗಿ ಹೇಗೆ ಬಂದೆ ಅಂತ ಗೊತ್ತಿರಲಿಲ್ಲ. ಸ್ವಾಮಿ, ನಿನ್ನ ಪರಮಾನುಗ್ರಹದಿಂದ ಕಳೆದು ಹೋದಂತಹ ಜನ್ಮದಲ್ಲಿ ಆದಂತಹ ತಪ್ಪುಗಳಿಗೆ ಸರಿಯಾದಂತಹ ಶಿಕ್ಷೆ ನನಗೆ ಈ ಜನ್ಮದಲ್ಲಿ ಆಯಿತು ಎನ್ನುವುದು ಸ್ಪಷ್ಟವಾಯಿತು. ತಂದೆಯೇ, ಈ ಜನ್ಮದಲ್ಲಿ ನನಗೆ ಕಷ್ಟ ಬಂದಾಗ, ನಾನು ಸಾಯುತ್ತೇನೆ ಎನ್ನುವಾಗ ಒಂದೇ ಸಮನೆ ನಿನ್ನ ಸ್ತೋತ್ರ, ನಿನ್ನ ನಾಮಸ್ಮರಣೆಯನ್ನು ಮಾಡಿದವಾಗ, ನೀನು ಬಾರದೆ ಇರುವಾಗ ನನಗೆ ಉಳಿದದ್ದು ಒಂದೇ. ಸಕಲವನ್ನೂ ನಿನಗೆ ಅರ್ಪಿಸಿದೆ. ನಿನಗೆ ಕೊಡುವುದಕ್ಕಾಗಿ ನನ್ನಲ್ಲೇನಿದೆ ಸ್ವಾಮಿ? ಏನು ಇಲ್ಲಂತ ಭಾವಿಸಿದವಾಗ ಇದ್ದಂತ ನೀರಿನಲ್ಲಿ ಒಂದೇ ಕಮಲ. ಈ ಕಮಲದ ಒಂದು ಆಧಾರದಿಂದ ನಾನು ಮೇಲೆದ್ದೆ. ಈ ಕಮಲ ಎಲ್ಲಿಯವರೆಗೆ ಇರ್ತದೋ ಅಲ್ಲಿವರೆಗೆ ಈ ಪ್ರಪಂಚ ಇರ್ತದೆ ಎನ್ನುವುದು ಸ್ಪಷ್ಟವಾಯಿತು. ಸ್ವಾಮಿ, ಈ ಕಮಲವನ್ನು ಹಿಡಿದು ನೀನು ಇದನ್ನು ಅಲಂಕರಿಸಿಕೊಳ್ಳಬೇಕು ಅಂತ ನನ್ನ ಆಸೆ. ಆದರೆ ಒಂದು ಸ್ವಾಮಿ, ಚೆನ್ನಾಯಿತು. ಕಮಲ ಯಾರ ಕೈಯಲ್ಲಿ ಇರಬೇಕು ಎಂಬುದು ಉಂಟಲ್ಲ. ಯೋಗ್ಯತೆ ಇಲ್ಲದವರ ಕೈಯಲ್ಲಿ ಕಮಲ ಸಿಕ್ಕಿದ್ರೆ ಏನು? ನಿನ್ನ ಕೈಯಲ್ಲಿ ಸಿಕ್ಕಿದೆ, ಸರಿಯಾದ ಫಲ ನೀಡಿದೆ. ಅಯ್ಯ ಗಜೇಂದ್ರ, ಎಲ್ಲ ಜೀವರುಗಳು ಕೂಡ ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡುತ್ತಲೇ ಇರುತ್ತದೆ. ಪ್ರತಿಯೊಂದು ಜೀವರಾಶಿಯು ಹಂಸ ಮಂತ್ರವನ್ನು ಜಪಿಸುತ್ತಾ ಇರುತ್ತದೆ. ಹಂಸ ಮಂತ್ರ ಅಂದ್ರೆ ಏನು? ಸೋಹಂ ಸೋಹಂ, ಅದು ನಾನು, ಅದು ನಾನು. ಆದರೆ ಅದನ್ನು ತಿಳಿಯುವಂತಹ ಯೋಗ್ಯತೆ ಯಾರಿಗಿರ್ತದೆ? ಮನುಷ್ಯರಿಗೆ ಮಾತ್ರ. ಆದ್ದರಿಂದಲೇ ಈ ಮನುಷ್ಯತ್ವ ಎಂಬುದು ಮೃಗತ್ವ ಮತ್ತು ದೈವತ್ವಗಳ ನಡುವೆ ಇರುತ್ತದೆ. ಮೃಗತ್ವವನ್ನು ಬಿಟ್ಟಾಗ ದೈವತ್ವ ಪ್ರಾಪ್ತವಾಗುತ್ತದೆ. ಹಾಗೆ ದೈವತ್ವ ಎಂಬುದಷ್ಟು ಸುಲಭದಿಂದ ಸಿಕ್ಕುವಂತಹದ್ದಲ್ಲ. ಅದಕ್ಕೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಬೇಕು. ಆದರೆ ಭಗವಂತನನ್ನು ನಿರಂತರ ಧ್ಯಾನಿಸುತ್ತಿರುವವರಿಗೆ ಅತ್ಯಂತ ಶೀಘ್ರದಲ್ಲಿ ಆ ಜ್ಞಾನದ ಅರಿವು ಉಂಟಾಗುತ್ತದೆ. ಆತನ ಸ್ಥಾನವೂ ಪ್ರಾಪ್ತವಾಗುತ್ತದೆ. ನೀನೊಮ್ಮೆ ಮನುಷ್ಯನಾಗಿದ್ದಿ, ಪ್ರಾಣಿಯಾಗಿದ್ದರೂ ನಿನ್ನ ಸಂಸ್ಕಾರದ ಬಲದಿಂದ ನೀನು ಆ ಮೋಕ್ಷ ಧಾಮವನ್ನು ಸೂರೆಗೊಳ್ಳುವುದಕ್ಕೆ ಸಮರ್ಥನಾಗಿದ್ದಿ. ನಾನದನ್ನು ನಿನಗೆ ಅನುಗ್ರಹಿಸಿ. ಹಾಗಿದ್ರೆ ಕಮಲ ನಿನ್ನ ಕೈಯಲ್ಲೇ ಇರಬೇಕು ಸ್ವಾಮಿ. ಹಾಗಿದ್ರೆ ಈ ಜನ್ಮಕ್ಕೊಂದು ಮೋಕ್ಷ ಆಗಬೇಕಲ್ಲ ಸ್ವಾಮಿ? ನಿನ್ನ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸಿ ನಿನ್ನ ಈ ದೇಹವನ್ನು ನೀನು ಬಿಡ್ತೀಯಲ್ಲ, ಆಗ ನಿನ್ನ ದಿವ್ಯಾತ್ಮ ಆ ಕಡೆ ಬರ್ತದೆ. ಅದಕ್ಕೆ ನಾನೊಂದು ನೆಲೆಯನ್ನು ಒದಗಿಸಿ. ಜಯ ಜಯ, ಜಯ ಜಯ.